ಸರ್ವಶಕ್ತನಾದವ ನನ್ನ ದೇವ, ಅವರಿಗ ಸಾಧ್ಯವೂ ಒಂದು ಇಲ್ಲ. 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 ಅಖಿಲಾಂಡವ ನಿರ್ಮಿಸಿದ ನನ್ಪಿದಾನಲ್ಲೂ ಏನಾನಂದ. ಅಖಿಲಾಂಡವ ನಿರ್ಮಿಸಿದ ನಂಬಿತಾನಲ್ಲೂ ಏನಾನಂದ. ಸರ್ವಶಕ್ತನಾದವ ನನ್ನ ದೇವ, ಅವರಿಗ ಸಾಧ್ಯವೂ ಒಂದು ಇಲ್ಲ. ಸರ್ವಶಕ್ತನಾದವ ನನ್ನ ದೇವ, ಅವರಿಗ ಸಾಧ್ಯವೂ ಒಂದು ಇಲ್ಲ. ನನ್ನೊಂದಿಗಿರುವರು ಶಮ್ಮಾ ಯೆಹೋವಾ ಎಂದು ನಮ್ಮೊಂದಿಗಿರು. ನಲ್ಲೂ ಏನಾನಂದ. ಈ ದೇವ ನನ್ನ ದೇವ, ನನ್ನ ಪಿತಾನಲ್ಲೂ ಏನಾನಂದ. ಸರ್ವಶಕ್ತನಾದವ ನನ್ನ ದೇವ, ಅವರಿಗ ಸಾಧ್ಯವೂ ಒಂದು ಇಲ್ಲ. ಸರ್ವಶಕ್ತನಾದವ ನನ್ನ ದೇವ, ಅವರಿಗ ಸಾಧ್ಯವೂ ಒಂದು ಇಲ್ಲ. ಶಾಲೋಮ್ ಯೆಹೋವಾ ನನ್ನ ಸಮಾಧಾನವ. ಶಾಲೋಮ್ ಯೆಹೋವಾ ನನ್ನ ಸಮಾಧಾನ. ನಿಸಿ ಯೆಹೋವಾ ನನ್ನ ಜಯ ಧ್ವಜವು. ನಿಸಿ ಯೆಹೋವಾ ನನ್ನ ಜಯ ಧ್ವಜವು. ಈ ದೇವ ನನ್ನ ದೇವ, ನನ್ನ ಪಿತಾನಲ್ಲೂ ಏನಾನಂದ. ಈ ದೇವ ನನ್ನ ದೇವ, ನನ್ನ ಪಿತಾನಲ್ಲೂ ಏನಾನಂದ. ಸರ್ವಶಕ್ತನಾದವ ನನ್ನ ದೇವ, ಅವರಿಗ ಸಾಧ್ಯವೂ ಒಂದು ಇಲ್ಲ. ಸರ್ವಶಕ್ತನಾದವ ನನ್ನ ದೇವ, ಅವರಿಗ ಸಾಧ್ಯವೂ ಒಂದು ಇಲ್ಲ. ಸರ್ವಶಕ್ತನಾದವ ನನ್ನ ದೇವ, ಅವರಿಗ ಸಾಧ್ಯವೂ ಒಂದು ಇಲ್ಲ. ಅಖಿಲಾಂಡವ ನಿರ್ಮಿಸಿದ ನನ್ನ ಪಿತಾನಲ್ಲೂ ಏನಾನಂದ. ಅಖಿಲಾಂಡವ ನಿರ್ಮಿಸಿದ ನನ್ನ ಪಿತಾನಲ್ಲೂ ಏನಾನಂದ. ಸರ್ವಶಕ್ತನಾದವ ನನ್ನ ದೇವ, ಅವರಿಗ ಸಾಧ್ಯವೂ ಒಂದು ಇಲ್ಲ. ಸರ್ವಶಕ್ತನಾದವ ನನ್ನ ದೇವ, ಅವರಿಗ ಸಾಧ್ಯವೂ ಒಂದು ಇಲ್ಲ. ಸರ್ವಶಕ್ತನಾದವ ನನ್ನ ದೇವ, ಅವರಿಗ ಸಾಧ್ಯವೂ ಒಂದು ಇಲ್ಲ. ಹಲ್ಲೆಲೂಯಾ 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 Hallelujah, 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 hallelujah. Hiramavrya kalavurya devashandarvarya karvalera kalasiza. Thank you Lord, thank you Lord, thank you Lord, thank you Lord. Hallelujah, 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 hallelujah,
ಹಲ್ಲೆಲೂಯ 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 ಯೇಸು 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 ಯೇಸುವೇ ಹಲ್ಲೆಲೂಯ 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 Thank you, Lord. Thank you, Lord. Thank you, Lord. Thank you, Lord. Praise the Lord. Glorify and mighty God. Worship Lord Jesus. Hallelujah, hallelujah, Praise the Lord. Glorify and mighty God. Worship Lord. Hallelujah. ಸ್ತುತಿಸುವೆ ನಿಮ್ಮನ್ನು ಆರಾಧಿಸುವೆ ಯೇಸುವೇ. Praise the Lord. Hallelujah. Hallelujah. Praise the Lord. Praise the Lord. Praise the Lord. Praise the Lord. ದೇವರ ವಾಕ್ಯ ನಮ್ಮಲ್ಲಿ ನೆಲೆಸುವಂಥ ಸಮಯ. ದೇವರ ವಾಕ್ಯದಲ್ಲಿ ನಾವು ನೆಲೆಸಬೇಕಾದ್ರೆ ನಾವು ಚೆನ್ನಾಗಿ ದೇವರನ್ನು ಸ್ತುತಿಸಬೇಕು, ದೇವರನ್ನು ಆರಾಧಿಸಬೇಕು, ದೇವರನ್ನು ಮಹಿಮೆ ಪಡಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. Hallelujah. ಹಾಲೆಲೂಯಾ. Hallelujah. ಪ್ರೈಸ್ ದಿ ಲಾರ್ಡ್. Praise the Lord. ಅದರ ಹೃದಯ ನಮ್ಮ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡುತ್ತಾ ನಾವು ದೇವರನ್ನು ಸ್ತುತಿಸುವಾಗ, ದೇವರನ್ನು ಆರಾಧಿಸುವಾಗ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುತ್ತದೆ. ಪ್ರೈಸ್ ದಿ ಲಾರ್ಡ್. Praise the Lord. ಹಾಲೆಲೂಯಾ. Hallelujah. ಹಾಲೆಲೂಯಾ. Hallelujah. ಪ್ರೈಸ್ ದಿ ಲಾರ್ಡ್. Praise the Lord. ಇವತ್ತು ಕೂಡ ನಾವು ಆನ್ಲೈನಲ್ಲಿ ಧ್ಯಾನಕೂಟವನ್ನು ಕೊಡ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಮೊನ್ನೆ ಶುಕ್ರವಾರ ಒಂದು ಅದ್ಭುತವಾಗಿದೆ. ಮೊನ್ನೆ ಶುಕ್ರವಾರ ನನಗೆ ರಾತ್ರಿ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ, ಅವರು ಹೇಳ್ತಾರೆ, ನಿಮ್ಮ ಧ್ಯಾನಕೂಟವನ್ನು ನೋಡ್ತಾ ಇದ್ದೀವಿ ನಾವು, ಬೆಳಿಗ್ಗೆ ಪ್ರೈಸ್ ಆ್ಯಂಡ್ ವರ್ಷಿಪ್ ಆಗುವಾಗ ನಿಮ್ಮ ಸಮರ್ಪಣೆ ಎಲ್ಲ ಮಾಡಿ ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿರಿ ಅಂತ ಹೇಳ್ತಿರುವಾಗ ಅವರು 1 ತಿಂಗಳಿನಿಂದ ಮನೆಯೊಳಗೆ ಇದ್ದರು. ಅವರ 2 ಕಿಡ್ನಿಗಳು ಸಮಸ್ಯೆಗಳಿದ್ದವು. ಅವರು ದಿವಸಕ್ಕೆ 2 ಇಂಜೆಕ್ಷನ್, ಬೆಳಿಗ್ಗೆ 1 ಸಂಜೆ 1 ಆಸ್ಪತ್ರೆಗೆ ಹೋಗಿ ಆ ಡ್ರಿಪ್ಪಲ್ಲಿ ಇಂಜೆಕ್ಷನ್ ತಗೊಂಡು ಮನೆಗೆ ಬರ್ತಿದ್ರು. ಅವರಿಗೆ 1 ತಿಂಗಳಿಂದ ಅವರು ದೇವರ ಸೇವಕರು, ಅವರು ಕೂಡ ಪ್ರೈಸ್ ಆ್ಯಂಡ್ ವರ್ಷಿಪ್ ಲೀಡ್ ಮಾಡ್ತಾರೆ, ಎಲ್ಲೋಗಿ ದೇವರ ವಾಕ್ಯವನ್ನು ಕೊಡ್ತಾರೆ. ಅವರು 1 ತಿಂಗಳಿಂದ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಎಲ್ಲೂ ಅವರ ಚರ್ಚಲ್ಲಿ ಪ್ರತಿ ಶುಕ್ರವಾರ ಅಲ್ಲಿ ಮಧ್ಯಾಹ್ನದ ಮೇಲೆ ಒಂದು 2 ಗಂಟೆದು ಧ್ಯಾನ ನಡೀತಾ ಇದೆ. ಅದನ್ನು ಕೂಡ ಕಂಡಕ್ಟ್ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ. ಅಷ್ಟು ಸೋತು ಹೋಗಿದ್ರು, ನಿರಾಶೆಯಲ್ಲಿದ್ದರು. ಇನ್ನು ಮುಂದೆ ನನಗೆ ಸೇವೆ ಮಾಡಲಾಗುವುದಿಲ್ಲ, ಇನ್ನು ಮುಂದೆ ದೇವರ ಸೇವೆ ಮಾಡಲಿಕ್ಕೆ ಹೋಗುವುದಿಲ್ಲ ಅಂತ ಅವರ ಹೆಂಡತಿ ಕೂಡ ಹೇಳಿದ್ದಾರಂತೆ, ನೀವು ಹೋಗಬೇಡಿ, ಹೋಗಿದರೆ ನೋಡಿ ಎಂತೆಲ್ಲ ಸಮಸ್ಯೆಗಳು ನಮಗೆ ಬರ್ತವೆ ಅಂತ. ಎಲ್ಲರೂ ಸಮಸ್ಯೆಯಿಂದ ಅವರು ಬಳಲ್ತಿರುವಾಗ ಇಲ್ಲಿ ಧ್ಯಾನಕೂಟದಲ್ಲಿ ಸಾಧಾರಣ ಒಂದು 10ವರೆಗೆ ನಾವು ಪ್ರೈಸ್ ಆ್ಯಂಡ್ ವರ್ಷಿಪ್ ಸ್ಟಾರ್ಟ್ ಮಾಡಿದ್ದೆವು. ಒಂದು 11 ಗಂಟೆಗೆ ನಾವು ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥಿಸುವಾಗ ಅವರಲ್ಲಿ ಒಂದು ದೇವರ ಶಕ್ತಿ, ಪವಿತ್ರಾತ್ಮನ ಶಕ್ತಿ ಅವರಲ್ಲಿ ಇಳಿದು ಬಂತು. ಅವರು ತಕ್ಷಣ ಆ ರೋಗದಿಂದ ಬಿಡುಗಡೆ ಹೊಂದಿದ್ರು. ಅವರು ಸಂಜೆ 2 ಗಂಟೆಗೆ ಹೋಗಿ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಅವರು 2 ಗಂಟೆಗೆ ಚರ್ಚಿಗೆ ಹೋಗಿ ಚರ್ಚಲ್ಲಿ ಪ್ರೈಸ್ ಆ್ಯಂಡ್ ವರ್ಷಿಪ್ ಮತ್ತು ದೇವರ ವಾಕ್ಯವನ್ನು ಕೊಟ್ಟು ಮನೆಗೆ ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅಷ್ಟು ಅದ್ಭುತಗಳು ನಡೀತಾ ಇದೆ. ಪ್ರೈಸ್ ದಿ ಲಾರ್ಡ್. ಅವರಲ್ಲಿ ನೋಡ್ತಿದ್ರು ಮಾತ್ರ ಮನೆಯಲ್ಲಿ, ಮೊಡಂತರ್ ಚರ್ಚಲ್ಲಿ ಅಲ್ಲಿ ಅವರ ಮನೆಯಲ್ಲಿ ಅದ್ಭುತ ಆಗಿದೆ. ಪ್ರೈಸ್ ದಿ ಲಾರ್ಡ್. ಅವ್ರು ರಾತ್ರಿ ನನಗೆ ಫೋನ್ ಮಾಡ್ತಾರೆ, ನಾನು ಪ್ರಯಾಣ ಮಾಡಿ ಕಾರವಾರಕ್ಕೆ ಹೋಗ್ತಾ ಇದ್ದೆ ರಾತ್ರಿ ಟ್ರೈನಲ್ಲಿ, ಮತ್ತು ನಾನು ಅಲ್ಲಿ ಕಮ್ಯುನಿಕೇಷನ್ ಇಲ್ಲ, ರಾತ್ರಿ 10 ಗಂಟೆಗೆ ಫೋನ್ ಮಾಡಿದೆ ಅವರಿಗೆ. ಆಗ ಎಲ್ಲ ವಿಷಯಗಳನ್ನು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ನೋಡಿ, ದೇವರು ಎಷ್ಟು ಒಳ್ಳೆಯವರು. ಪ್ರೈಸ್ ದಿ ಲಾರ್ಡ್. ಎಷ್ಟು ನಾವು ಕಷ್ಟಪಟ್ಟು ಮೊನ್ನೆ ಆನ್ಲೈನ್ ಕೊಟ್ಟಿದ್ದಾದರೆ ಒಬ್ಬರಿಗೆ ಅದ್ಭುತ ಕಾರ್ಯ, ದೇವರ ಸೇವಕರಿಗೆ ದೇವರು ಮುಟ್ಟಿದರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಅವರ ಕಿಡ್ನಿ ಸಮಸ್ಯೆಯಿಂದ ಬಿಡುಗಡೆ ಹೊಂದಿದ್ರು. ಆಮೇಲೆ ಅವರು ಯಾವಾಗ ಟ್ರೀಟ್ಮೆಂಟ್ಗೂ ಹೋಗಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಅದಕ್ಕಾಗಿ ಪ್ರಿಯರೇ,
ಅದ್ಭುತಗಳು ನಡೆಯುತ್ತವೆ ದೇವರನ್ನು ಸ್ತುತಿಸುವಾಗ, ಅದ್ಭುತಗಳು ನಡೆಯುತ್ತವೆ ದೇವರ ಅಭಿಷೇಕ ಹೊಂದಿದಾಗ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದಕ್ಕಾಗಿ ನಾವು ಯಾವುದಾದ್ರೂ ಒಂದು ಸಂದೇಶವನ್ನು ಕೊಟ್ಟರೆ ನಿಮಗೆ ಅಂಥ ಸಮಸ್ಯೆಗಳಿದ್ದರೆ ಅದನ್ನು ನೀವು ಪಡ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೊನ್ನೆ 3 ತಾರೀಕಿಗೆ ನಾವು ನೈಟ್ ವಿಜಿಲ್ ಮಾಡಿದ್ದೆವು, ಮನೆಯಿಂದಲೇ ನೈಟ್ ವಿಜಿಲ್ ಮಾಡ್ತಿದ್ವು. ಒಬ್ಬರು ಕುಲಶೇಖರದಲ್ಲಿ ಒಬ್ಬರು ನೈಟ್ ವಿಜಿಲ್ಗೆ ಪಾಲ್ಗೊಂಡು ಪ್ರೇಯರ್ ಮಾಡ್ತಿದ್ರು. ನಾವು ಹೀಲಿಂಗ್ ಅನೌನ್ಸ್ ಮಾಡಿದ್ದೆ, ಯಾರಿಗೋ ಹೊಟ್ಟೆ ಸಂಬಂಧ, ಗ್ಯಾಸ್ಟ್ರಿಕ್ ಸಂಬಂಧ ಯಾವುದೋ ಸಮಸ್ಯೆಗಳಿದ್ದರೆ ಯೇಸು ಸ್ವಾಮಿ ಗುಣಪಡಿಸ್ತಾರೆ ಅಂತ ಅವರು ಕ್ಲೇಮ್ ಮಾಡಿ ಅವರು ಪ್ರಾರ್ಥಿಸಿದರು. ಮರುದಿನವೇ ಅವರು ಸಾಕ್ಷಿ ನೀಡಿದ್ದಾರೆ. ನಿನ್ನೆ ಕೂಡ ನಮ್ಮ ಆಶ್ರಮಕ್ಕೆ ಬಂದರು. ಅವರು ಹೇಳಿದರು, ನನಗೆ ಆ ದಿವಸ ನೈಟ್ ವಿಜಿಲಲ್ಲಿ ಎಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಮಸ್ಯೆಗಳು ಎಲ್ಲ ನಿವಾರಣೆ ಆಯಿತು, ನನ್ನ ರೋಗ ಎಲ್ಲ ಸಂಪೂರ್ಣ ಗುಣವಾಗಿದೆ, ಯಾವ ಮದ್ದು ನಾನು ತಗೊಂಡುಕೊಳ್ಳಿಲ್ಲ, 10 ವರ್ಷದಿಂದ ಮದ್ದು ತಗೊಂಡಿದ್ದೆ, ಇಂಥ ಒಂದು ರೋಗವನ್ನು ದೇವರು ಗುಣಪಡಿಸಿದ್ದಾರೆ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಿಮಗೆ ನಾವು ಸಂದೇಶವನ್ನು ಕೊಡುವಾಗ ನಿಮಗೆ ಅಂಥ ರೋಗಗಳು ಇದ್ದರೆ ವಿಶ್ವಾಸದಿಂದ ನಂಬಿ ಪ್ರಾರ್ಥಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾಕೆ ನೀವು ಪ್ರಾರ್ಥಿಸಿದಿಲ್ಲ ನನಗೆ ಗೊತ್ತಾಗೋದಿಲ್ಲ. ಇಂಥ ಒಳ್ಳೆ ಸಂದೇಶಗಳು ಇಲ್ಲಿ ಕೂಡ ದೇವರು ಕೊಡ್ತಾ ಇದ್ದಾರೆ. ಇಲ್ಲಿ ಕೂಡ ಎಷ್ಟೋ ಅದ್ಭುತ ಕಾರ್ಯಗಳನ್ನು ನಡೆಸ್ತಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ಇಲ್ಲಿ ನೆರೆದಿದ್ದ ಜನರು ಇಲ್ಲ ನಿಮ್ಮಂಥವರು, ಆ ವಾಕ್ಯಗಳನ್ನು ಆ ಸಂದೇಶವನ್ನು ಕ್ಲೇಮ್ ಮಾಡೋದಿಲ್ಲ, ಪ್ರಾರ್ಥಿಸುವುದಿಲ್ಲ, ಅದಕ್ಕೆ ಅದು ನಿರರ್ಥಕವಾಗಿ ಹೋಗುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ತುಂಬ ದುಃಖದ ವಿಷಯ. ಒಂದು ಧ್ಯಾನ ಕೇಂದ್ರದಲ್ಲಿ ನೀವು ಬಂದು ಅದ್ಭುತ ಕಾರ್ಯಗಳನ್ನು ಅದನ್ನು ನೀವು ಪಡ್ಕೊಳ್ಳದಿದ್ದರೆ ನೀವು ಬಂದು ಏನು ಪ್ರಯೋಜನ? ಅದಕ್ಕಿಂತ ನೀವು ಮನೆಯಲ್ಲೇ ಇದ್ದುಕೊಂಡಿದ್ದರೆ ಒಳ್ಳೆಯದಲ್ಲ, ಹೌದಲ್ವಾ? ಹಲೋ, ಯಾತಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಆಗಲಿಕ್ಕೆ, ಏನು ಟೈಮ್ ವೇಸ್ಟ್ ಮಾಡಲಿಕ್ಕೆ ಬರ್ತೀರಾ ನೀವು? ಇಲ್ಲಿ ಬಂದರೆ ಗುಣಮಕ್ಕಾಗಿ ನೀವು ಹೋಗಬೇಕು, ಇಲ್ಲದ್ರೆ ಬಂದೇನು ಪ್ರಯೋಜನ? ಪ್ರೈಸ್ ದಿ ಲಾರ್ಡ್. ಹೌದಲ್ವಾ? ಮಾತಾಡಿ, ಚೆನ್ನಾಗಿ ಮಾತಾಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಎಷ್ಟೋ ಜನರು ಧ್ಯಾನ ಕೊಟ್ಟಾದ್ಮೇಲೆ, ನಾನು ಸಿಕ್ಕಿದ ಮೇಲೆ ನನಗೆ ಅದು ರೋಗ ಉಂಟು, ಇದು ರೋಗ ಉಂಟು, ಪ್ರಾರ್ಥಿಸಿ. ಇಲ್ಲೇನು ಮಾಡ್ತೀರಾ ನೀವು? ಇಲ್ಲೇನು ಮಾಡ್ತೀರಿ? ಪ್ರಾರ್ಥಿಸುವುದಿಲ್ವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ನೀವು ಆರಾಧಿಸುವಂಥ ದೇವರಲ್ಲಿ ನಿಮಗೆ ನಂಬಿಕೆ ಇಲ್ಲ ಅಂತ ಆಯ್ತು, ಹೌದಲ್ವಾ? ಹಲೋ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ದೇವರನ್ನು ಒಂದು ಒಳ್ಳೆ ರೀತಿಯಲ್ಲಿ ನೀವು ಸ್ತುತಿಸಿ, ಬೇಕಂತ ಸ್ತುತಿಸಿ. ಏನೋ ನೀವು ಬಂದಿದ್ದೀರಂತ ದೇವರನ್ನು ಸ್ತುತಿಸಬೇಡ, ಅದು ದೇವರಿಗೆ ಅಗತ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳ್ಳೆ ರೀತಿಯಲ್ಲಿ ದೇವರನ್ನು ಸ್ತುತಿಸಬೇಕು, ದೇವರನ್ನು ಆರಾಧಿಸಬೇಕು. ಒಂದು ಒಳ್ಳೆಯ ಗೀತೆಯನ್ನು ಹಾಡುತ್ತಾ ದೇವರನ್ನು ಸ್ತುತಿಸೋಣ. 2 ಕರಗಳನ್ನು ಮೇಲಕ್ಕೆತ್ತಿ ಪ್ರಿಯರೇ, ಕಣ್ಣುಗಳನ್ನು ಒಂದುಗಳಿಗೆ ಮುಚ್ಚಿಕೊಳ್ಳಿ. ನಿಮಗೆ ಇವತ್ತು ದಯಪಾಲಿಸಿದ ಎಲ್ಲ ಉಪಕಾರಗಳಿಗೋಸ್ಕರ ಯೇಸುವನ್ನು ಸ್ತುತಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬರಿ ಖಲ್ಬರೆದಗ ಚಂದರ ಬರೆ ಖರ್ಬಲರೆ ಖಲ್ ಜೀಸಸ್ ಜೀಸಸ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಪಂಚಶತಮದಿನವನ್ನು ಶಿಕ್ಷರ ನಡುವೆ ಅಗ್ನಿನಾಳದಂದೆ ಬಂದ ಪಾವನಾತ್ಮರೇ. ಪಂಚಶತಮದಿನವನ್ನು ಶಿಕ್ಷರ ನಡುವೆ ಅಗ್ನಿನಾಳದಂದೆ ಬಂದ ಪಾವನಾತ್ಮರೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನನಗೆ ನೀಡಿರಿ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಪಂಚಶತಮ ದಿನವನ್ನು ಶಿಕ್ಷರ ನಡುವೆ ಅಗ್ನಿನಾಳದಂದೆ ಬಂದ ಪಾವನಾತ್ಮರೇ. ಪಂಚಶತಮ ದಿನದಂದು ಶಿಕ್ಷರ ನಡುವೆ ಅಗ್ನಿನಾಳದಂದೆ ಬಂದ ಪಾವನಾತ್ಮರೇ. ಹೇಗೆ ನಾ ಜಯಿಸಬೇಕು, ಎಲ್ಲಿ ನಾ ಹೋಗಬೇಕು, ದಾರಿ ತೋರು ಪಾವನಾತ್ಮರೇ.
ಹೇಗೆ ನಾ ಜಪಿಸಬೇಕು, ಎಲ್ಲಿ ನಾ ಹೋಗಬೇಕು, ದಾರಿ ತೋರಿ ಪಾವನಾತ್ಮರೇ. ಹೇಗೆ ನಾ ಜಪಿಸಬೇಕು, ಎಲ್ಲಿ ದಾರಿ ತೋರು ಪಾವನಾತ್ಮರೇ. ಹೇಗೆ ನಾ ಜಪಿಸಬೇಕು, ಎಲ್ಲಿ ನಾ ಹೋಗಬೇಕು, ದಾರಿ ತೋರಿ ಪಾವನಾತ್ಮರೇ. ನನ್ನ ಚಿತ್ತ ನಡೆಸದಂದೆ ನಿಮ್ಮ ಚಿತ್ತ ನಡೆಸಬೇಕು, ಸ್ವಾರ್ಥದಿಂದ ಬಿಡಿಸುವ ಆತ್ಮರೇ. ನನ್ನ ಚಿತ್ತ ನಡೆಸದಂತೆ ನಿನ್ನ ಚಿತ್ತ ನಡೆಸಬೇಕು, ಸ್ವಾರ್ಥದಿಂದ ಬಿಡಿಸಿ ಆತ್ಮರೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನನಗೆ ನೀಡಿರಿ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಶಕ್ತಿಯ ಬಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ನನ್ನ ಪಾವನಾತ್ಮರೇ. ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಸ್ವಾರ್ಥದಿಂದ ಬಿಡಿಸ ದುಃಖವೆಲ್ಲ ಮರೆತು ನಾ ಹರ್ಷದಿಂದ ಬಾಳಬೇಕು, ಶಾಂತಿ ಮಾರ್ಗ ತೋರಿ ಯೇಸುವೇ. ದುಃಖವೆಲ್ಲ ಮರೆತು ನಾನು ಹರ್ಷದಿಂದ ಹಾಡಬೇಕು, ಶಾಂತಿ ಮಾರ್ಗ ತೋರಿ ಯೇಸುವೇ. ದುಃಖವೆಲ್ಲ ಮರೆತು ನಾ ಹರ್ಷದಿಂದ ಬಾಳಬೇಕು, ಶಾಂತಿ ಮಾರ್ಗ ತೋರಿ ಯೇಸುವೇ. ದುಃಖವೆಲ್ಲ ಮರೆತು ನಾನು ಹರ್ಷದಿಂದ ಹಾಡಬೇಕು, ಶಾಂತಿ ಮಾರ್ಗ ತೋರಿ ಯೇಸುವೇ. ಪರದೂಷಣ ನುಡಿಯದಂತೆ ಹಿತ ನುಡಿಗಳ ನುಡಿಯಬೇಕು, ಸ್ನೇಹ ಶಕ್ತಿ ತುಂಬಿ ಆತ್ಮರೇ. ಪರದೂಷಣ ನುಡಿಯದಂತೆ ಹಿತ ನುಡಿಗಳ ನುಡಿಯಬೇಕು, ಸ್ನೇಹ ಶಕ್ತಿ ತುಂಬಿ ಆತ್ಮರೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. 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 ಸ್ವರ್ಗ ಶಕ್ತಿ ನಮಗೆ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಹಲ್ಲೆಲೂಯಾ, 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 ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಿರಬರಿ ಕಲವರೆದುಗ ಚಂದರ ಬರಿ ಕಲವರೆರ ಕಲವರೆದುಗ ಚಿಂದರ ಇವ ಕಲವರೆದುಗ ನೀರಿವ ಬಬ ಬಬ ಬೈರಲ ಕಬ ಚಂದರ ಬರಿ ಕಲವರೆರ ಕಲ ಜೀಸಸ್ ಜೀಸಸ್. Thank you Lord, thank you Lord, thank you. Praise you Lord, glory to mighty God. Worship Lord Jesus. Hallelujah, 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 hallelujah. ಹಿರಬರಿ ಕಲವರೆದುಗ ಚಂದರ ಬರಿ ಕಲವರೆರ ಕಲ ಜೀಸಸ್. Thank you Lord Jesus, thank you Lord, thank you. Praise you Lord, glory to mighty God. Hallelujah, hallelujah, hallelujah. ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಂಡು ಎರಡು ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಂಡು ನಮ್ಮನ್ನೇ ನಾವು ಯೇಸುವಿಗೆ ಸಮರ್ಪಿಸೋಣ. ನಮ್ಮ ವೈಯಕ್ತಿಕ ಜೀವನ, ನಮ್ಮ ಆತ್ಮಿಕ ಜೀವನ, ನನ್ನ ಕುಟುಂಬ, ನಿಮ್ಮ ಕುಟುಂಬ, ಮದುವೆಯಾದವರು ತಮ್ಮ ದಾಂಪತ್ಯ ಜೀವನ, ನಿಮ್ಮ ಕುಟುಂಬದಲ್ಲಿ ನಿಮಗೆ ಕೊಟ್ಟಂಥ ಮಕ್ಕಳ ಜೀವನ, ನಿಮಗೆ ಬಂದಂಥ ಸೋಲುಗಳು, ನಿರಾಶೆಗಳು, ಸಾಲಗಳು, ರೋಗ ರುಜಿನಗಳು, ಕಷ್ಟ ಕಾರ್ಪಣ್ಯಗಳು, ಮನಸ್ಸಿನ ವೇದನೆಗಳು, ಹೃದಯದ ಭಾರಗಳು ಎಲ್ಲವೂ ಯೇಸುವಿಗೆ ಸಮರ್ಪಿಸೋಣ ಪ್ರಿಯರೇ. ಯಾಕೆಂದರೆ ಜೀವಿಸುವುದು ನಾವಲ್ಲ, ಯೇಸು ನಮ್ಮಲ್ಲಿ ಜೀವಿಸ್ತಾರೆ. ಜೀವಿಸುವುದು ನಾವಲ್ಲ,
ಯೇಸು ನಮ್ಮಲ್ಲಿ ಜೀವಿಸ್ತಾರೆ. ಸಂತ ಪೌಲವರು ಹೇಳಿದಂಥ ಮಾತು, ಈ ನಂಬಿಕೆ ನಮ್ಮಲ್ಲಿ ದೃಢವಾಗಲಿ. ನಾವು ಜೀವಿಸುವುದಲ್ಲ, ಯೇಸು ನಮ್ಮಲ್ಲಿ ಜೀವಿಸ್ತಾರೆ. ದೇವರ ವಾಕ್ಯ ಅದೇ ರೀತಿ ಹೇಳಿದ್ದಾರೆ. ಯೋಹಾನ ಗ್ರಂಥದಲ್ಲಿ 15ನೇ ಅಧ್ಯಾಯ 7ನೇ ವಚನದಲ್ಲಿ, ನೀವು ನನ್ನಲ್ಲಿ ನೆಲೆಗೊಳ್ಳಿರಿ, ನಾನು ನಿಮ್ಮಲ್ಲಿ ನೆಲೆಗೊಳ್ಳುವೆನು. ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಳ್ಳಲಿ, ನಾನು ನಿಮ್ಮಲ್ಲಿ ನೆಲೆಗೊಳ್ಳುವೆನು. ನೀವು ಪ್ರಾರ್ಥಿಸಿದ ಪ್ರತಿಯೊಂದಕ್ಕೂ ನಾನು ಉತ್ತರ ನೀಡುವೆನು. तुम्ही मजेतही राहा आणि म्हज्या उतार तुमचे थंय रावों दी आणि तुम्ही कितेंय तुम्ही मागल्यार ते हांव तुमकां दितलो. ನಾವು ದೇವರೊಂದಿಗೆ ಇದ್ದೀವಿ. ಈಗ ಈ ಕ್ಷಣದಲ್ಲಿ ಯೇಸುವೊಂದಿಗೆ ನಾವು ಅನ್ಯೋನ್ಯತೆಯಲ್ಲಿದ್ದೀವಿ. ಯೇಸುವಿನ ವಾಕ್ಯ ನಾವು ಕೇಳಲು ಹೋಗುವಂಥ ದೇವರ ಮಕ್ಕಳಾಗಿದ್ದೀವಿ. ಇವತ್ತು ನಮ್ಮ ಹೃದಯವು ತೆರೆಯಲ್ಪಡಲಿ, ನಮ್ಮ ಮನಸ್ಸು ತೆರೆಯಲ್ಪಡಲಿ. ದೇವರ ವಾಕ್ಯ ನಮ್ಮ ಹೃದಯಕ್ಕೆ ನಾಟಲಿ. ದೇವರ ವಾಕ್ಯ ನಮ್ಮನ್ನು ಪ್ರತ್ಯೇಕ ಮನಸ್ಸಿಗೆ ತಟ್ಟಲಿ. ಆ ವಾಕ್ಯದ ಪ್ರಕಾರ ನಮ್ಮ ಜೀವನ ಪರಿವರ್ತನೆ ಹೊಂದಲಿ, ನಮ್ಮ ಕುಟುಂಬದ ಜೀವನ ಪರಿವರ್ತನೆ ಹೊಂದಲಿ. ನಮಗೆ ಬಂದಂಥ ರೋಗಗಳು, ಕಷ್ಟಗಳು, ಕಾರ್ಪಣ್ಯಗಳು, ದುಃಖಗಳು, ಸಾಲದ ಬಾಧೆಗಳು, ಸೋಲುಗಳು, ನಿರಾಶೆಗಳು ಎಲ್ಲವೂ ನಮ್ಮಿಂದ ದೂರವಾಗಲಿ. ಪ್ರಾರ್ಥಿಸಿರಿ ಒಂದುಗಳಿಗೆ. एगडी बर मागा तुमकांच तुमी समर्पण करून दिवया. तुमचें कुटुंब, तुमचें भुरगीं बाळां, तुमी वेवस्थीत करचें घर, तुमी करचीं कामां जेजूच्या पांयां तळा भेटोवन दिया. आनी तुमकां आयलेले कितें सलवणी जावंक पुरो, रिणाचे भार जावंक पुरो, कश्ट जावंक पुरो, पिडा शिडा जावंक पुरो, खंयच्याय रितीची घुसपट गोंदळ तुमच्या जिवितांत आसा जाल्यार ह्या वेळार सगळी जेजूच्या पांयां तळा भेटोवन दिया. जेजून तुमच्या जिवितांत काम करचे खातीर. जोन्स वांजेल 14 अध्याय 14वें वाक्य सांगता, म्हजे नांव कितें तुमी मागल्यार तें हांव तुमकां दितलो. ಯೋಹಾನ 14:14 ಹೇಳಲ್ಪಟ್ಟಿದೆ, ನನ್ನ ನಾಮದಲ್ಲಿ ಏನು ಬೇಡಿದರೂ ಕೂಡ ಅದು ನಿಮಗೆ ನಾನು ದಯಪಾಲಿಸುವೆನು. ಏನು ಬೇಡಿದರೂ ನಾನು ನಿಮಗೆ ದಯಪಾಲಿಸ್ತೇನೆ. ಕೇಳಿಕೊಳ್ಳಿರಿ, ನಿಮಗೆ ಕೊಡಲಾಗುವುದು. ಬೇಡಿರಿ, ನಿಮಗೆ ದಯಪಾಲಿಸಲಾಗುವುದು. ತಟ್ಟಿರಿ, ನಿಮಗೆ ತೆರೆಯಲ್ಪಡುವುದು. ದೇವರ ವಾಕ್ಯದ ಪ್ರಕಾರ ನಿಮ್ಮ ಕಷ್ಟಗಳು, ಕೆಲವರು ತುಂಬ ದುಃಖದಲ್ಲಿ ಇವತ್ತು ಬಂದಿದ್ದಾರೆ, ಅವರ ದುಃಖಗಳನ್ನು ದೇವರು ನೀಗಿಸಲಿ. ಕೆಲವರು ನಾನಾ ರೀತಿಯ ರೋಗದಲ್ಲಿ ನರಳುತ್ತಾ ಇದ್ದಾರೆ, ಇವತ್ತು ಯೇಸು ಅವರನ್ನು ಬಿಡುಗಡೆಗೊಳಿಸಲಿ. ದೈವ ಶಕ್ತಿ ಅವಳಲ್ಲಿ ಎಲ್ಲರಲ್ಲಿ ಇಳಿದು ಬರಲಿ. ದೇವರ ಕೃಪೆ ವರದಾನಗಳು ಇಳಿದು ಬರಲಿ. ಸೋಲಿನ ಬಾಧೆಗಳೆಲ್ಲ ನಿಮ್ಮಿಂದ ಬಿಟ್ಟು ತೊಲಗಲಿ. ದೇವರ ಕೃಪೆ ವರದಾನಗಳು ನಿಮ್ಮನ್ನು ಇವತ್ತು ದಯಪಾಲಿಸಲಿ. ಆ ಕೃಪೆಯಿಂದ ತುಂಬಿ ಒಂದು ಗಳಿಕೆ ಕರಗಳನ್ನು ಮೇಲಕ್ಕೆತ್ತುತ್ತಾ ಗಟ್ಟಿಯಾಗಿ ಸ್ತುತಿಸಿ ಹಾಡೋಣ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ 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 ಯೇಸುವೇ. ವರಕಬಬ ಬರಕಲ ಶೀರಲ ಕಬಬ ಇರಲ ಕಬಬ ಸಂದರ ಬರಕಲ ಹಾಲೆಲೂಯಾ 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 ಹಾಲೆಲೂಯಾ. ಈ ಲೋಕ ಜೀವಿತದಿ ಬೇಶೋಧನೆ ಬಂದಿರಲು ಶೋಧಿಸಲು ನಾ ಎದಕುಂದದೆ ಜಯಶಾಲಿಯಾನೇದಲ್ಲ, ಜಯಶಾಲಿಯಾದೇನಲ್ಲ. ಚಪ್ಪಳ ತಟ್ಟಿ ಸೇರಿ ಹಾಡೋಣ. ಈ ಲೋಕ ಜೀವಿತದಿ ಬೇಶೋಧನೆ ಬಂದಿರಲು ಶೋಧಿಸಲು ನಾ ಎದಕುಂದರೆ ಜಯಶಾಲಿಯಾರೇನಲ್ಲ, ನಾ ಜಯಶಾಲಿಯಾರೇನಲ್ಲ. ಈ ಲೋಕ ಜೀವಿತದಿ ಬಲು ಶೋಧನೆ ಬಂದಿರಲು ಶೋಧಿಸಲು ನಾ ಎದೆಗುಂದದೆ ಜಯಶಾಲಿಯಾದೇನಲ್ಲ, ನಾ ಜಯಶಾಲಿಯಾದೇನಲ್ಲ.
ರೋಗಕ್ಕೆ ನನ್ನಲ್ಲಿ ಸ್ಥಳವೇ ಇಲ್ಲ, ಶಾಪಕ್ಕೆ ನನ್ನ ಮೇಲೆ ಜಯವೂ ಇಲ್ಲ. ರೋಗಕ್ಕೆ ನನ್ನ ಮೇಲೆ ಜಯವೇ ಇಲ್ಲ, ಸೋಲಕ್ಕೆ ನನ್ನ ಮೇಲೆ ಸ್ಥಳವೇ ಇಲ್ಲ. ರೋಗಕ್ಕೆ ನನ್ನಲ್ಲಿ ಸ್ಥಳವೇ ಇಲ್ಲ, ಶಾಪಕ್ಕೆ ನನ್ನ ಮೇಲೆ ಜಯವೂ ಇಲ್ಲ. ರೋಗಕ್ಕೆ ನನ್ನ ಮೇಲೆ ಸ್ಥಳವೇ ಇಲ್ಲ, ಸೋಲಕ್ಕೆ ನನ್ನ ಮೇಲೆ ಜಯವೇ ಇಲ್ಲ. ಕ್ರೂಸೆಯಲ್ಲೇಸು ಇದೆಲ್ಲ ಹೊತ್ತಿದರು ಜಯಶಾಲಿಯಾರೇನಲ್ಲ, ನಾ ಜಯಶಾಲಿಯಾರೇನಲ್ಲ. ಕ್ರೂಸೆಯಲ್ಲೇಸು ಇದನ್ನೆಲ್ಲ ಹೊತ್ತಿದ್ದ ಜಯಶಾಲಿಯಾದೇನಲ್ಲ, ನಾ ಜಯಶಾಲಿಯಾದೇನಲ್ಲ. ಈ ಲೋಕ ಜೀವಿತದಿ ಬಹು ಶೋಧನೆ ಬಂದಿರಲು, ಶೋಧಿಸಲು ನಾ ಎಡೆಗೊಂಡರೆ ಜಯಶಾಲಿಯಾರೇನಲ್ಲ, ನಾ ಜಯಶಾಲಿಯಾರೇನಲ್ಲ. ಈ ಲೋಕ ಜೀವಿತದಿ ಬಲು ಶೋಧನೆ ಬಂದಿರಲು, ಶೋಧಿಸಲು ನಾ ಎದೆಗುಂದದೆ ಜಯಶಾಲಿಯಾದೇನಲ್ಲ, ನಾ ಜಯಶಾಲಿಯಾದೇನಲ್ಲ. ನನ್ನ ಮೇಲೂ ನನ್ನ ಭವನದಲ್ಲೂ ಸೈತಾನ ತಂತ್ರಕ್ಕೆ ವಿಜಯವಿಲ್ಲ. 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 ಕ್ರೂಸೆಯಲ್ಲೇಸು ಜಯಿಸಿದ ದಿನವು ಜಯಶಾಲಿಯಾರೇನಲ್ಲ, ನಾ ಜಯಶಾಲಿಯಾರೇನಲ್ಲ. ಕ್ರೂಸೆಯಲ್ಲೇಸು ಇದನ್ನೆಲ್ಲ ಹೊತ್ತಿದ್ದ ಜಯಶಾಲಿಯಾದೇನಲ್ಲ, ನಾ ಜಯಶಾಲಿಯಾದೇನಲ್ಲ. ಈ ಲೋಕ ಜೀವಿತದಿ ಬಹು ಶೋಧನೆ ಬಂದಿರಲು, ಶೋಭಿಸಲು ನಾ ಎಡೆಗೊಂಡರೆ ಜಯಶಾಲಿಯಾರೇನಲ್ಲ, ನಾ ಜಯಶಾಲಿಯಾರೇನಲ್ಲ. ಜೀವಿತದಿ ಬಲು ಶೋಧನೆ ಬಂದಿರಲು, ಶೋಧಿಸಲು ನಾ ಎದೆಗುಂದದೆ ಜಯಶಾಲಿಯಾದೇನಲ್ಲ, ನಾ ಜಯಶಾಲಿಯಾದೇನಲ್ಲ. ಈ ಲೋಕ ಜೀವಿತದಿ ಬಹು ಶೋಧನೆ ಬಂದಿರಲು, ಶೋಧಿಸಲು ನಾ ಎದೆಗುಂದದೆ ಜಯಶಾಲಿಯಾರೇನಲ್ಲ, ನಾ ಜಯಶಾಲಿಯಾರೇನಲ್ಲ. ಸರದಿ ಈ ಲೋಕ ಜೀವಿತದಿ ಬಲು ಶೋಧನೆ ಬಂದಿರಲು, ಶೋಧಿಸಲು ನಾ ಎದೆಗುಂದದೆ ಜಯಶಾಲಿಯಾದೇನಲ್ಲ, ನಾ ಜಯಶಾಲಿಯಾದೇನಲ್ಲ. ಹಾಲೆಲೂಯಾ, 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 ಹಾಲೆಲೂಯಾ. ಪೂರ್ಣವಾಗಿ ದೇವರನ್ನು ಸಮರ್ಪಿಸೋಣ, ವಿಶ್ವಾಸದಿಂದ ಸ್ತುತಿಸೋಣ. ನಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ ಮಾಡಿದ ಎಲ್ಲ ಉಪಕಾರಕ್ಕೆ ನಾನು
हालेलुया 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 मेरा बबरे कलवरे दगे शंदर बरे करबले थैंक यू लॉर्ड 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 हालेलुया 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 जीसस 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 मेरा बबरे कलचली शंदर बरे करबले दगे थैंक यू जीसस थैंक यू लॉर्ड थैंक यू लॉर्ड थैंक यू praise the Lord glory be mighty God hallelujah ಎಲ್ಲ ನಿಮ್ಮ ಅಗತ್ಯಗಳಿಗಾಗಿ ಒಂದು ಗಳಿಗೆ ಪ್ರಾರ್ಥಿಸಿರಿ तुमकां कितें पुरो आज गरजो आसात कितें पुरो मागोवंक जाय ह्या वेळार रितीरेक आमी देवाचें उतर आयकूंक घेवच्या पयलें आमची मागणी ह्या वेदीचेर भेटोवन दिया तुमच्या वैयक्तीक गरजो तुमचें कितें इंटेंशन आसल्यार ह्या वेळार भावार्थान मागा आज मागलेले मागणें देव आयकतलो आनी तुमकां तें लाभतलें म्हणल्यार भावार्थान मागा समाधानेन मागा बेजारायन खंत दवरन दूख धरन मागचें न्हय आमी संतोशान आमची मागणी देवा मुखार समोर दवरीचे त्या देव ताका जाप दिता पयले सुवातेर तुजें मन पळयता तो तुजें काळीज पळयता जर कोटीची अजुनी आसा जाल्यार कुडीच्या वडण्याक तूं लब्धन आसाय जाल्यार ह्या संवसारीच्या वडण्यांनी तूं लब्धन आसाय जाल्यार तुजें मागणें देवान आयकोवचें जाल्यार कशें देवाचें उतर सांगता सुमी सांगता कसो म्हजो बाप पवित्र गीत अशें तुमी सर्व जाय जे पवित्र जाल्यार आमची मागणी आयकोवंक आसली तर अडकळ आसची ना देखून आज आमी संपूर्ण तरान मागया तुमचे कितें विनवणी आसात तुमचे कितें मागणी आसात तुमचे कितें वैयक्तीक गरजो आसात सगळ्यो ह्या वेदीचेर भेटोवन दिया आयचे रितीरेन सगळें भेटोवन दिया आनी तुमकां आज मागलेले देव तुमकां दिता म्हणून पातयेया 100 आनी 100% ते मेळटले कित्याक दुप वचना जेजून खंय सांगूना मागले हांव तुमकां दिना म्हणून देवाचें तूं उतर सांगता तुमी पातकी जावनी तुमच्या भुरग्यांक बऱ्यो वस्तू दिवंक जाणा जाल्यार बापा लागीं मागल्या वेळार कितलो चड बऱ्यो वस्तू तुमकां दिवचो ना सगळें देव आमकां दिता देखून आमी पातकी जाल्यार आमच्या भुरग्यांक बऱ्यो वस्तू दिता जाल्यार आमी मागल्या कडेन बाप आमकां कितल्यो बऱ्यो वस्तू दिना जायत एक घडीभर तुमची मागणी सगळी समर्पण कर दिया देवाची काकुलतांनी करपा मागा तुमच्या कुटुंबांनी कोणी पिडेस्त आसा जाल्यार कसतांत आसा जाल्यार वायट सवयांक बली जाल्यार ड्रग्सांक खंयच्याय पियोवण्याक ह्या खंयच्याय देवाक मानवनांतलें संगतींक वळख जाल्यान जाल्यार समर्पण कर दिवया तांचे खातीर मागया तांची काकूळ तुमा कर म्हणून मागा मस्त जाणां नेनां आसोन करतात आनी कितलीं जाणां जनां आसोन करतात देखून जनां आसोन पाताक केल्यार तांकां चड मार पडटले म्हणटा नेनां आसोन पाताक केल्यार तांकां उणें मार पडटले म्हणटा देखून आमी जनां आसोन चड पातकां केल्या जाल्यार आमकां चड मार पडटले आमी नेनां आसोन केल्लीं पातकां जेजू आमकां बक्षितलो आमकां उणें मार पडटले म्हणटा पूण मार पडटातच दोनी कुशींनी देखून आज आमचे सगळे जिवीत समर्पण कर दिवन देवाचें उतर आमी आयकूंक येता आसतना आज आमकां देवाचें उतर दिवंक येवचें याजकाचेर तें ट्रान्सलेशन करच्या आमच्या ब्रदर बिजूचेर देवाची काकुळतांनी करपा मेळचे खातीरय मागया आनी सगळे आयच्या दिसाचे रेतीर कोण पुरा ऑनलायनीर ही रेतीर पळयतात की घरांनी बसून तांचेरय तित्त देवाच्या उतरांचे सकत तांच्या जिवितांत देवण येवचे खातीर आमी मागया आनी दोनी हात आमचे एगरी बोर वयर घाल सोम्या कडेन आमी मागया हालेलुया 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 हे बाबा रे कलर रे जीसस थँक यू लॉर्ड थँक यू लॉर्ड थँक यू लॉर्ड
Praise the Lord, glorify and mighty God, hallelujah, worship Lord Jesus. Aradant ka papa, aradant ka Jesus, aradant ka pavitratmya, mahimant ka papa, mahimant ka Jesus, mahimant ka pavitratmya, aglabt ka papa, aglabt ka Jesus, aglabt ka pavitratmya, jai jai ka papa, jai jai ka jai jai ka pavitratmya, uzzanant ka papa, uzzanant ka Jesus, uzzanant ka pavitratmya, hallelujah, 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 hallelujah. त्रियक देवाक जाऊं दी गडियन करी सर्व पदवी मान महिमा स्तुति आराधना ताने सदा सर्वता हालेलुया 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 हीरा बरे खले बरे दग शंदर बरे कर बले कल जीजा 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 हालेलुया 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 हीरा बरे खले बरे दग शंदर बरे कर बले कल जीजा 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 बिंगी अंदे सुरसीरी ಬಿಡುಗಾಳಿಯಾಗಿ ಬನ್ನಿರಿ ನಮ್ಮ ಮೇಲೆ ಸುರಿಸಿರಿ ಮಳೆಯಂದೇ ಸುರಿಸಿರಿ ಚಪ್ಪಳದಲ್ಲಿ ಅಂತ್ಯಕಾಲ ಅಭಿಷೇಕ ಸರ್ವ ಜನರ ಮೇಲೂ ಸುರಿಯುವ ಸಮಯವಿತು ಆತ್ಮರ ತುಂಬಿರಿ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಖಿಕಾಲ ಸಮಯವಲ್ಲೋ ಆತ್ಮವು ತುಂಬಿಸಯ ಬೆಂಕಿಯಂತೆ ಸುರಿಸಿರಿ ಬಿಡುಗಾಳಿಯಾಗಿ ಬನ್ನಿರಿ ನಮ್ಮ ಮೇಲೆ ಸುರಿಸಿರಿ ಮಳೆಯಂತೆ ಸುರಿಸಿರಿ ಬೆಂಕಿಯಂತೆ ಸುರಿಸಿರಿ ಗಾಳಿಯಾಗಿ ಬನ್ನಿರಿ ಮಳೆಯಂತೆ ಸುರಿಸಿರಿ ನಮ್ಮ ಮೇಲೆ ಸುರಿಸಿರಿ ನಮ್ಮ ಮೇಲೆ ಸುರಿಸಿರಿ Hallelujah, 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 hallelujah. Thank you, Jesus. Hallelujah, hallelujah, hallelujah. 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 ಎಲ್ಲರೂ ಕುಳಿತುಕೊಳ್ಳಿರಿ. Praise the Lord. Praise the Lord. Hallelujah. 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 നിങ്ങൾക്ക് വളരെ സന്തോഷം തരുന്ന ഒരു വാർത്ത അച്ഛൻ പറയുകയാണ്. ನಿಮಗೆ ಒಂದು ಸಂತೋಷ ಕೊಡುವ ಒಂದು ವಾರ್ತೆ ಸುದ್ದಿ ನಿಮ್ಮ ಹತ್ರ ಹೇಳುತ್ತಿದ್ದೇನೆ. നമുക്കിന്ന് വചനം പങ്കുവെച്ച് തരുന്നത് ನಮಗೆ ಇವತ್ತು ದೇವರ ವಾಕ್ಯವನ್ನು ಕೊಡುವಂಥದ್ದು ഒരു പുതിയ അച്ഛനാണ്. ಒಂದು ಹೊಸ ಗುರುಗಳು. അച്ഛൻ്റെ പേര് ഫാദർ ലിബിൻ എന്നാണ്. ಫಾದರ್ನ ಹೆಸರು ಲಿಬಿನ್ ಅಂತ. അച്ഛൻ ഇവിടെ ഹയർ സ്റ്റഡീസിന് വന്നിരിക്കുന്നതാണ്. ಫಾದರ್ ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಂದಿರುವಂಥದ್ದು, ഉപരിപഠനത്തിനായി ಇನ್ನೂ ಹೆಚ್ಚು ಕಲೀಲಿಕ್ಕಾಗಿ. പഠനത്തിനിടയിൽ ಈ ಕಲಿಯುವಿಕೆಯ ಮಧ್ಯದಲ್ಲೂ അച്ഛൻ നമ്മളെ സഹായിക്കാനുണ്ടാകും, ನಮ್ಮನ್ನು ಸಹಾಯಿಸಲು ಇರುತ್ತಾರೆ. അച്ഛൻ കന്നഡയിൽ നിങ്ങളോട് സംസാരിക്കുന്നതായിരിക്കും. ಈ ಗುರುಗಳು ಕನ್ನಡದಲ್ಲಿ ನಮಗೆ ಬೋಧನೆ ಕೊಡುತ್ತಾರೆ. അപ്പൊ നിങ്ങൾക്കൊരു വിഷമം മാറിക്കിട്ടും. ಆಗ ನಿಮ್ಮ ದುಃಖ ಸ್ವಲ್ಪ ದೂರವಾಗ್ತದಲ್ಲ. കരങ്ങളടിച്ച് നമുക്ക് അച്ഛനെ സ്വാഗതം ചെയ്യാം. ಚಪ್ಪಾಳೆ ತಟ್ಟಿ ಗುರುಗಳನ್ನು ಸ್ವಾಗತ ಮಾಡುವ. ಪ್ರೈಸ್ ದ ಲಾರ್ಡ್. ಜೋರಾಗಿ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮೀಯರೇ, ಬಹಳ ಸಂತೋಷದಿಂದ ನಾನು ಈಗ ನಿಮ್ಮ ಮುಂದೆ ನಿಂತಿದ್ದೇನೆ. ನನಗೆ ಪರಿಚಯ ಮಾಡಿದ ಜೋಸೆಫ್ ಫಾದರ್ ಹೇಳಿದರು ನನಗೆ ಕನ್ನಡ ಬರುತ್ತೆ ಅಂತ. ಆದರೂ ನಾನು ಮೂಲತಃ ಒಂದು ಕೇರಳದ ವ್ಯಕ್ತಿ. ಕೇರಳದಲ್ಲಿ ನನ್ನ ಮನೆ ಇರೋದು. ಆದರೆ ಕಳೆದ ಹಲವಾರು ವರ್ಷಗಳಿಂದ ನನ್ನ ಕುಟುಂಬ ಅಂದರೆ ನನ್ನ ತಂದೆ ತಾಯಿ ಅವರೆಲ್ಲ ಕರ್ನಾಟಕದಲ್ಲೇ ಇದ್ದರು. ಆದುದರಿಂದ ನಾನು ಫಾದರ್ ಆಗೋಕ್ಕಿಂತ ಮುಂಚೆ ಕರ್ನಾಟಕದಲ್ಲಿದ್ದೆ. ಈಗ ಫಾದರ್ ಆಗಿ 4 ವರ್ಷ ಆಯಿತು. ಕಳೆದ 4 ವರ್ಷಗಳಲ್ಲೂ ನಾನು ಕೇರಳದ ಒಂದು ಸಂಸ್ಥೆಯಲ್ಲಿ ಅಲ್ಲಿ ಗುರುಗಳಾಗಿ ಕೆಲಸ ಮಾಡ್ತಾ ಇದ್ದೆ. ಆದುದರಿಂದ ನಾನು ಫಾದರ್ ಆಗೋಕ್ಕಿಂತ ಮುಂಚೆ ನನಗೆ ಕನ್ನಡ ಬರ್ತಾಯಿತ್ತು. ಆದರೆ ಫಾದರ್ ಆದಮೇಲೆ ಅಷ್ಟೇನು ಕನ್ನಡ ಯೂಸ್ ಮಾಡಿಲ್ಲ.
ಆದರೂ ಏನೋ ಧೈರ್ಯ ಮಾಡಿಕೊಂಡು ನಿಮ್ಮ ಮುಂದೆ ನಿಂತಿದ್ದೇನೆ ಇವತ್ತು. ಮಲಯಾಳದಲ್ಲಾದರೆ ಇನ್ನೂ ಈಸಿಯಾಗಿ ಹೇಳ್ಬೋದಾಗಿತ್ತು ಎಂಬ ಚಿಂತೆ ನನಗಿದೆ. ಆದರೂ ನಾನು ಇಲ್ಲಿ ಹೇಳಲು ಬಂದಿರುವುದು ದೇವರ ವಚನ. ಹೌದಾನೆ? ನೀವು ಕೇಳಲು ಬಂದಿರುವುದು ದೇವರ ವಚನ, ನಾನು ಹೇಳಲು ಬಂದಿರುವುದು ದೇವರ ವಚನ. ಈಗ ದೇವರ ವಚನವನ್ನು ಹೇಳಬೇಕು ಅಂತ ಫಾದರ್ ಜೋಸೆಫ್ ಅವರು ನನ್ನ ಹತ್ರ ಕೇಳಿಕೊಂಡಾಗ ಮೊದಲು ನನ್ನ ಚಿಂತೆಗೆ ಬಂದಿದ್ದು ಕನ್ನಡದಲ್ಲಿ ನನಗೆ ದೇವರ ವಚನವನ್ನು ಹಂಚಲು ಸಾಧ್ಯವಾಗುತ್ತದೆಯೇ ಅಥವಾ ಇಲ್ಲವೋ ಎಂಬ ಒಂದು ಚಿಂತೆ ನನ್ನ ಮನಸ್ಸಲ್ಲಿ ಬಂತು. ಕನ್ನಡದಲ್ಲಿ ಇಷ್ಟು ಹೊತ್ತು ಮಾತಾಡೋಕ್ಕೆ ನನಗಾಗತ್ತಾ? ಅಷ್ಟು ಕನ್ನಡ ಹವ್ಯಾಸ ಇಲ್ಲ, ಕನ್ನಡದಲ್ಲಿ ಭಾಷಣ ಮಾಡಿಲ್ಲ, ದೇವರ ವಚನವನ್ನು ಇದುವರೆಗೂ ಎಲ್ಲೂ ಕನ್ನಡದಲ್ಲಿ ಹೇಳಿಲ್ಲ. ಅದಕ್ಕೆ ಒಂದು ಸಂಶಯ, ದೇವರ ವಚನವನ್ನು ಕನ್ನಡದಲ್ಲಿ ಹೇಳಲು ನನಗೆ ಸಾಧ್ಯವಾಗುತ್ತದೆಯೇ ಇಲ್ಲವೇ ಒಂದು ಸಂಶಯ ನನ್ನ ಮನಸ್ಸಲ್ಲಿತ್ತು. ಆಗ ನನ್ನ ಮನಸ್ಸಿಗೆ ಒಂದು ವಚನ ಭಾಗ ನನ್ನ ಮನಸ್ಸಿಗೆ ನೆನಪಿಗೆ ಬಂತು. ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನಾವು ಓದ್ತೇವೆ, ಪವಿತ್ರಾತ್ಮರು ಶಿಷ್ಯರ ಮೇಲೆ ಬಂದಾಗ ಅವರು ಪವಿತ್ರಾತ್ಮರಿಂದ ತುಂಬಿ ದೇವರ ವಚನವನ್ನು ಘೋಷಣೆ ಮಾಡಲು ಪ್ರಾರಂಭ ಮಾಡಿದರು. ಓದಿದ್ದೀರಾ ತಾನೇ? ಓದಿದ್ದೀರಾ? ಪವಿತ್ರಾತ್ಮರು ಶಿಷ್ಯರ ಮೇಲೆ ಬಂದಾಗ ಅವರು ದೇವರ ವಚನವನ್ನು ತನ್ನ ಸುತ್ತಮುತ್ತ ಇದ್ದ ಜನಗಳಿಗೆಲ್ಲ ದೇವರ ವಚನವನ್ನು ಹೇಳಲು ಪ್ರಾರಂಭ ಮಾಡಿದರು. ಪವಿತ್ರಾತ್ಮರು ಬಂದಾಗ ಅವರು ವಚನವನ್ನು ಹೇಳಲು ಪ್ರಾರಂಭ ಮಾಡಿದರು ಎಂದು ಪ್ರೇಷಿತ ಕಾರ್ಯಕಲಾಪಗಳಲ್ಲಿ ವಿವರಿಸಲಾಗಿದೆ. ಆದರೆ ಅಲ್ಲಿ ಬಂದಿದ್ದ ಜನಗಳೆಲ್ಲ ಬೇರೆ ಬೇರೆ ಭಾಷೆಗಳಿಗೆ ಸೇರಿದವರಾಗಿದ್ದರು, ಬೇರೆ ಬೇರೆ ಊರುಗಳಿಗೆ ಸೇರಿದವರು, ಬೇರೆ ಬೇರೆ ಭಾಷೆಗಳಿಗೆ ಸೇರಿದವರು, ಬೇರೆ ಬೇರೆ ದೇಶಗಳಿಗೆ ಸೇರಿದವರು, ಬೇರೆ ಬೇರೆ ಕಲ್ಚರ್ ಇರುವರು, ಬೇರೆ ಬೇರೆ ರಿಲಿಜನಲ್ಲಿರುವರು. ಹಂಗೆ ಹಲವಾರು ಜನರು ಶಿಷ್ಯರ ಸುತ್ತಮುತ್ತ ಸೇರಿದರು. ಶಿಷ್ಯರು ಅವರಿಗೆಲ್ಲ ದೇವರ ವಚನವನ್ನು ಹೇಳಿದ್ದು ಒಂದೇ ಭಾಷೆಯಲ್ಲಿ. ಶಿಷ್ಯರು ತಮಗೆ ಬರುವಂತಹ ಭಾಷೆಯಲ್ಲಿ ತನ್ನ ಸುತ್ತಮುತ್ತ ಇದ್ದ ಜನಗಳಿಗೆಲ್ಲ ದೇವರ ವಚನವನ್ನು ಹೇಳಿದರು. ಆದರೆ ಕೇಳಿಸಿದವರಿಗೆಲ್ಲ ಅವರವರ ಭಾಷೆಯಲ್ಲಿ ದೇವರ ವಚನವು ಅರ್ಥವಾಯಿತು. ಹೌದಾನೆ? ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅವರು ದೇವರ ವಚನವನ್ನು ಸ್ವೀಕರಿಸಿದರು. ಆ ಸ್ವೀಕರಿಸಿದ ವಚನವು ಅವರ ಜೀವನಕ್ಕೆ ಆನಂದಕ್ಕೆ ಕಾರಣವಾಯಿತು. ಅವರ ಜೀವನದಲ್ಲಿ ಸುವಾರ್ತೆಯನ್ನು ಸ್ವೀಕರಿಸಿದರು, ದೇವರ ಬಳಿಗೆ ಅವರು ಬಂದರು. ಇದು ನಾವು ಪ್ರೇಷಿತ ಕಾರ್ಯಕಲಾಪಗಳಲ್ಲಿ ಓದುವ ಒಂದು ವಚನದ ಭಾಗ. ಇದು ನನ್ನ ಮನಸ್ಸಿಗೆ ಬಂತು, ನಾನು ಯಾಕೆ ನಿಮ್ಮೊಂದಿಗೆ ಹಂಚಿಕೊಂಡೆ ಎನ್ನುವುದು ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು. ನಾನು ಏನು ಹೇಳಿದರೂ ಪವಿತ್ರಾತ್ಮರು ಇಲ್ಲಿ ಬಂದರೆ ಎಲ್ಲ ನಿಮಗೆ ಅರ್ಥ ಆಗುತ್ತೆ. ನನ್ನ ಮಾತಲ್ಲಿ ಏನಾದರೂ ತಪ್ಪಾದರೂ, ನಾನು ಆಡುವ ಭಾಷೆಯಲ್ಲಿ ಏನಾದರೂ ಕೊರತೆ ಇದ್ದರೂ, ನಾನು ಹೇಳುವ ಪದಗಳಲ್ಲಿ ಏನಾದರೂ ತಪ್ಪಾದರೂ, ಪವಿತ್ರಾತ್ಮರು ನನ್ನ ಮತ್ತು ನಿಮ್ಮ ಜೊತೆ ಇರುವಾಗ ಆ ಹೇಳಿದ ಮಾತುಗಳೆಲ್ಲ ನಿಮ್ಮ ಮನಸ್ಸಿಗೆ ಬರುತ್ತೆ, ಎಲ್ಲ ನಿಮಗೆ ಅರ್ಥವಾಗುತ್ತೆ. ಯಾಕಂದರೆ ಹೇಳುತ್ತಿರುವುದು ನಾನಲ್ಲ, ದೇವರು. ನಾನು ಹೇಳುತ್ತಿರುವುದು ನನ್ನ ವಚನಗಳಲ್ಲ, ನನ್ನ ಮಾತುಗಳಲ್ಲ, ದೇವರ ವಚನಗಳು, ದೇವರ ಮಾತುಗಳು. ಆದುದರಿಂದ ನನಗೆ ಯಾವುದೇ ಹೆದರಿಕೆ ಇಲ್ಲ. ನಾನು ಹೇಳಿದ ಮಾತುಗಳಲ್ಲಿ ಏನಾದರೂ ತಪ್ಪಾದರೂ, ನಾನು ಹೇಳಿದ ಪದಗಳಲ್ಲಿ ಏನಾದರೂ ತಪ್ಪಿ ಹೋದರೂ, ನಾನು ಹೇಳುವ ಪದಗಳ ಅರ್ಥಗಳು ಬೇನೆಯಾರು ಆದರೂ ನಿಮಗೆ ಎಲ್ಲ ಅರ್ಥ ಆಗತ್ತೆ. ಯಾಕಂದರೆ ನಾನು ಹೇಳುತ್ತಿರುವುದು ದೇವರ ವಚನ, ನೀವು ಕೇಳುತ್ತಿರುವುದು ದೇವರ ವಚನ. ಹೇಳುವುದು ನಾನಲ್ಲ, ಕೇಳಿಸುವುದು ನಿಮಗಲ್ಲ, ನಿಮ್ಮಲ್ಲಿರುವ ಆತ್ಮ ಆ ವಚನವನ್ನು ಕೇಳಿಸುತ್ತೆ. ಆ ವಚನದ ಅನುಸಾರವಾಗಿ ನಿಮ್ಮ ಜೀವನಗಳಿಗೆ ಅನುಗ್ರಹವನ್ನು ದೊರಕಿಸುತ್ತೆ. ಇದೇ ಒಂದು ಧೈರ್ಯ ಮಾಡಿಕೊಂಡು ನಾನು ನಿಮ್ಮ ಮುಂದೆ ಈಗ ನಿಂತಿದ್ದೀನಿ. ನಾನು ಹೇಳುವುದಲ್ಲಿ ಏನಾದರೂ ತಪ್ಪಾದರೂ, ಏನಾದರೂ ಪದಗಳ ವ್ಯತ್ಯಾಸ ಬಂದರೂ ನೀವು ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ಈ ಒಂದು ಬೇಡಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಈಗ ನಿಂತಿದ್ದೇನೆ. ದೇವರ ವಚನವನ್ನು ಸ್ವೀಕರಿಸಿ ನಮ್ಮ ಜೀವನದಲ್ಲಿ ಏನಾದರೂ ವ್ಯತ್ಯಾಸ ಬರಬೇಕಂದ್ರೆ ನಾವು ಮನುಷ್ಯರಾಗಿ ಹಾಗೆ ಇದ್ದರೆ ಸಾಲದು, ಪವಿತ್ರಾತ್ಮರಿಂದ ತುಂಬಿದ ಮನುಷ್ಯರಾಗಬೇಕು. ಪವಿತ್ರಾತ್ಮರ ತುಂಬಿದ ಒಂದು ಹೃದಯದಿಂದ ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸಿದರೆ ನಮ್ಮ ಜೀವನಗಳಲ್ಲಿ ಹಲವಾರು ಅನುಗ್ರಹಗಳು ದೊರಕತ್ತೆ. ನಿಜವಾಗಿಯೂ ಹಲವಾರು ಬೇಡಿಕೆಗಳಿಂದ ನೀವು ಇಂದು ದೇವರ ಈ ಪವಿತ್ರ ಗೂಡಾರದಲ್ಲಿ ಒಂದು ಸೇರಿದ್ದೀರಿ. ಹಲವಾರು ಬೇಡಿಕೆಗಳಿದೆ ನಿಮಗೆ. ನಿಮ್ಮ ಜೀವನದಲ್ಲಿ ತೊಂದರೆಗಳಿವೆ, ಕೊರತೆಗಳಿವೆ, ಆರ್ಥಿಕ ಸಮಸ್ಯೆಗಳಿರ್ಬೋದು, ರೋಗಗಳಿರ್ಬೋದು, ಏನೇನೋ ಸಮಸ್ಯೆಗಳಿರ್ಬೋದು ನಿಮ್ಮ ಜೀವನದಲ್ಲಿ. ಆ ಕೊರತೆಗಳಿಂದ, ನೋವುಗಳಿಂದ ನೀವೆಲ್ಲರೂ ಇಲ್ಲಿ ಬಂದು ಸೇರಿರುವಾಗ
ದೇವರ ಆತ್ಮದ ಒಂದು ನೆರವಿನಿಂದ ಪ್ರಾರ್ಥಿಸಿದರೆ ನಮ್ಮ ಕೊರತೆಗಳನ್ನು, ನಮ್ಮ ಜೀವನ ದುಃಖಗಳನ್ನು ದೇವರು ಅಗಲಿಸಬಲ್ಲರು ಎಂಬ ನಂಬಿಕೆಯೊಂದಿಗೆ ನಾವೆಲ್ಲರೂ ಇಲ್ಲಿದ್ದೇವೆ. ಆದುದರಿಂದ ಪವಿತ್ರಾತ್ಮರ ನೆರವಿನಿಂದ ನಾವು ಈ ನಿಮಿಷದಲ್ಲಿ ತುಂಬಬೇಕು. ಪವಿತ್ರಾತ್ಮರ ಕೃಪೆ ನಮ್ಮ ಒಳಗಿರಬೇಕು, ಪವಿತ್ರಾತ್ಮರ ಶಕ್ತಿ ನಮ್ಮ ಒಳಗಿರಬೇಕು. ಆ ಪವಿತ್ರಾತ್ಮರಿಗೋಸ್ಕರ ಬೇಡಿಕೊಳ್ಳುತ್ತಾ ಪವಿತ್ರಾತ್ಮ ಕೃಪೆಯನ್ನು ಸ್ವೀಕರಿಸಿಕೊಂಡು ದೇವರ ವಚನವನ್ನು ಸ್ವೀಕರಿಸಿ ತದನುಸಾರ ನಮ್ಮ ಜೀವನದಲ್ಲಿ ಒಳ್ಳೆಯ ಅನುಗ್ರಹಗಳನ್ನು ಪಡೆದು ಮುಂದುವರಲು ನಮಗೆ ಸಾಧ್ಯವಾಗುತ್ತೆ. ಅದರಿಂದ ಪವಿತ್ರಾತ್ಮರ ನೆರವಿಗೋಸ್ಕರ ಪ್ರೈಸ್ ಆ್ಯಂಡ್ ವರ್ಷಿಪ್ ಟೈಮಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಈಗ ಮತ್ತೊಮ್ಮೆ ಪವಿತ್ರಾತ್ಮರ ಒಂದು ನೆರವು, ಪವಿತ್ರಾತ್ಮರ ಶಕ್ತಿ ನಮಗೆ ಲಭಿಸಬೇಕು. ಯಾಕೆ? ನಮ್ಮ ರೋಗಗಳು ಅಗರುವುದಕ್ಕಲ್ಲ, ನಮ್ಮ ತೊಂದರೆಗಳು ಮಾರ್ಪಡುವುದಕ್ಕಲ್ಲ, ಮತ್ತೇನಕ್ಕಾಗಿ? ಪವಿತ್ರಾತ್ಮರಿಂದ ತುಂಬಿದ ವ್ಯಕ್ತಿಗಳಾಗಿ ದೇವರ ವಚನವನ್ನು ಸ್ವೀಕರಿಸಲು, ದೇವರ ವಚನವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಪವಿತ್ರಾತ್ಮರು ಬೇಕಾಗಿದ್ದಾರೆ. ಆದುದರಿಂದ ಈಗ ನಮಗೆ ಪವಿತ್ರಾತ್ಮರ ಒಂದು ಹಾಡನ್ನು ಎಲ್ಲರೂ ಸೇರಿ ಹಾಡಿ ಪವಿತ್ರಾತ್ಮರ ನೆರವಿಗೋಸ್ಕರ ಪ್ರಾರ್ಥಿಸೋಣ. ಒಂದೇ ಒಂದು ಬೇಡಿಕೆ ನಮ್ಮಲ್ಲಿ, ದೇವರೇ ನೀವು ಹೇಳುವ ವಚನಗಳು ನಮಗೆ ಅರ್ಥವಾಗಬೇಕು. ನೀವು ನಮಗೆ ಕೊಡುವ ಸ್ಫೂರ್ತಿ ಅದು ನಮ್ಮಲ್ಲಿ ತುಂಬಬೇಕು. ಆ ಸ್ಫೂರ್ತಿಯಲ್ಲಿ ತುಂಬಿಕೊಂಡು ನಿಮ್ಮ ಪ್ರೀತಿಯ ಮಕ್ಕಳಾಗಿ ನಿಮ್ಮ ವಚನವನ್ನು ಸ್ವೀಕರಿಸಿ ಆ ವಚನಕ್ಕನುಸಾರವಾಗಿ ನಮ್ಮ ಜೀವನವನ್ನು ಮುನ್ನಡೆಸುವರಾಗಿ ನಾವು ಮಾರ್ಪಡಬೇಕಾಗಿದೆ. ಆದುದರಿಂದ ವಚನದ ನೆರವಿಗಾಗಿ, ವಚನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಪವಿತ್ರಾತ್ಮರನ್ನು ನಮಗೆ ಕೊಡಿರಿ ಅಂತ ಪ್ರಾರ್ಥಿಸುತ್ತಾ ನಮಗೆ ಎದ್ದು ನಿಂತುಕೊಂಡು ಪವಿತ್ರಾತ್ಮರ ಒಂದು ಹಾಡನ್ನು ತುಂಬ ಹೃದಯದಿಂದ ಅಭಿಷೇಕ ದೇವರ ಮಕ್ಕಳಿಗೆ ಅವಕಾಶ. ಒಟ್ಟಿಗೆ ಹಾಡೋಣ, ಚಪ್ಪಾಳೆ ತಟ್ಟಿ. ಆತ್ಮರ ಅಭಿಷೇಕ ದೇವರ ಮಕ್ಕಳಿಗೆ ಅವಕಾಶ. ಆತ್ಮರ ಅಭಿಷೇಕ ದೇವರ ಮಕ್ಕಳಿಗೆ ಅವಕಾಶ. ಎಲಿಯನಿಗೆ ನೀಡಿದ ಅಭಿಷೇಕ, ಎಲೀಷ ಪಡೆದ ಅಭಿಷೇಕ. ಎಲಿಯನಿಗೆ ನೀಡಿದ ಅಭಿಷೇಕ, ಎಲೀಷ ಪಡೆದ ಅಭಿಷೇಕ. ಆತ್ಮರ ಅಭಿಷೇಕ ನಮ್ಮಲ್ಲಿ ತುಂಬಲಿ. ಆತ್ಮರ ಅಭಿಷೇಕ ನಮ್ಮಲ್ಲಿ ತುಂಬಲಿ. ವಚನವ ಸಾರಲು ಅಭಿಷೇಕ, ನಿಮ್ಮ ನಾಮ ಹಾಡಲು ಅಭಿಷೇಕ. ವಚನವ ಸಾರಲು ಅಭಿಷೇಕ, ನಿಮ್ಮ ನಾಮ ಹಾಡಲು ಅಭಿಷೇಕ. ಆತ್ಮರ ಅಭಿಷೇಕ ನಮ್ಮಲ್ಲಿ ತುಂಬಲಿ. ಆತ್ಮರ ಅಭಿಷೇಕ ನಮ್ಮಲ್ಲಿ ತುಂಬಲಿ. ರೋಗವ ನೀಗಿಸಲು ಅಭಿಷೇಕ, ವಿಶ್ವಾಸ ಶಕ್ತಿಯ ಅಭಿಷೇಕ. 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 ಆತ್ಮರ ಅಭಿಷೇಕ ನಮ್ಮಲ್ಲಿ ತುಂಬಲಿ. ಆತ್ಮರ ಅಭಿಷೇಕ ನಮ್ಮಲ್ಲಿ ತುಂಬಲಿ. ಸೈತಾನನ ಓಡಿಸಲು ಅಭಿಷೇಕ, ಪಾಪವ ತ್ಯಜಿಸಲು ಅಭಿಷೇಕ. ಸೈತಾನನ ಓಡಿಸಲು ಅಭಿಷೇಕ, ಪಾಪವ ತ್ಯಜಿಸಲು ಅಭಿಷೇಕ. ಆತ್ಮರ ಅಭಿಷೇಕ
ನಮ್ಮಲ್ಲಿ ತುಂಬಲಿ ಆತ್ಮದ ಅಭಿಷೇಕ, ನಮ್ಮಲ್ಲಿ ತುಂಬಲಿ ಆತ್ಮದ ಅಭಿಷೇಕ. ದೇವರ ಮಕ್ಕಳಿಗೆ ಅವಕಾಶ, ಆತ್ಮರ ಅಭಿಷೇಕ. ದೇವರ ಮಕ್ಕಳಿಗೆ ಅವಕಾಶ. ಎಲಿಯನಿಗೆ ನೀಡಿದ ಅಭಿಷೇಕ, ಎಲೀಷ ಪಡೆದ ಅಭಿಷೇಕ. ಎಲಿಯನಿಗೆ ನೀಡಿದ ಅಭಿಷೇಕ, ಎಲೀಷ ಪಡೆದ ಅಭಿಷೇಕ. ಆತ್ಮರ ಅಭಿಷೇಕ ನಮ್ಮಲ್ಲಿ ತುಂಬಲಿ. ಹಲ್ಲೆಲೂಯಾ 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 ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಶಾಂತಿಯಿಂದ ಕುಳಿತುಕೊಳ್ಳಿ. ಆತ್ಮೀಯರೇ, ನಾವೆಲ್ಲರೂ ಯಾಕೆ ದೇವರ ಈ ಪವಿತ್ರ ಗೂಡಾರದಲ್ಲಿ ಒಂದು ಸೇರಿದ್ದೇವೆ ಎಂಬ ಒಂದು ಪ್ರಶ್ನೆಯನ್ನು ನಾನು ಕೇಳಿದರೆ ಏನು ಉತ್ತರ ಬರುತ್ತೆ ನಿಮ್ಮ ಭಾಗದಿಂದ? ಹಲವಾರು ಉತ್ತರಗಳಿವೆ. ಯಾಕೆ ಇಲ್ಲಿ ಬಂದು ಸೇರಿದ್ದೀರಾ ಅಂತ ಕೇಳಿದರೆ ಹಲವಾರು ಉತ್ತರಗಳು ನೀವು ಕೊಡ್ಬೋದು. ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆ ಮಾಡಲು ನಾನು ಬಂದಿದ್ದೀನಿ ಎಂದು ಕೆಲವರು ಹೇಳ್ಬೋದು. ನನ್ನ ಜೀವನದಲ್ಲಿ ಕೆಲವು ಕೊರತೆಗಳಿವೆ, ಆ ಕೊರತೆಗಳನ್ನು ಪೂರ್ಣಗೊಳಿಸಲು, ನನ್ನ ಕೊರತೆಗಳನ್ನು ನನ್ನಿಂದ ದೂರ ಮಾಡಲು ನನ್ನ ದೇವರಿಗೆ ಮಾತ್ರ ಸಾಧ್ಯ. ಆದುದರಿಂದ ನನ್ನ ಕೊರತೆಗಳನ್ನು ನನ್ನ ದೇವರಲ್ಲಿ ಹೇಳಿಕೊಳ್ಳಲು ನಾನಿಲ್ಲಿ ಬಂದಿದ್ದೇನೆ. ನನ್ನ ಜೀವನದಲ್ಲಿ ಕೆಲವು ರೋಗಗಳಿವೆ. ಆ ರೋಗಗಳು ನನ್ನ ದೇವರ ಸನ್ನಿಧಿಯಲ್ಲಿ ಬಂದು ಹೇಳಿದರೆ ಅವರು ಅದನ್ನು ಗುಣಪಡಿಸಬಲ್ಲರು ಎಂಬ ನಂಬಿಕೆ ನನಗಿದೆ ಎಂಬ ಚಿಂತೆ. ಹಾಗೆ 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 ಹಲವಾರು ಉತ್ತರಗಳು ನಿಮ್ಮ ಮನಸ್ಸಲ್ಲಿ ಬರಬಹುದು. ಯಾಕೆ ಇಲ್ಲಿ ಬಂದು ಸೇರಿದ್ದೀರಾ ಎಂಬ ಒಂದು ಪ್ರಶ್ನೆಯನ್ನು ನಾನು ಕೇಳಿದರೆ ಹಲವಾರು ಕಾರಣಗಳಿಂದ ನಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೇವೆ. ಆದರೆ ಕ್ರಿಸ್ತನು ಹೇಳಿದ ಒಂದು ಮಾತಿದೆ, ನನ್ನ ದೇವರಿಂದ ಆಕರ್ಷಣೆ ಪಡೆಯದೆ ಯಾರಿಗೂ ನನ್ನ ಹತ್ತಿರ ಬರಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ನಮ್ಮ ಕೊರತೆಗಳು, ನಮ್ಮ ನೋವುಗಳು, ನಮ್ಮ ತೊಂದರೆಗಳು ಅಲ್ಲ ನಮ್ಮನ್ನು ಇಲ್ಲಿ ಸೇರಿಸಿರುವುದು. ಏನದು? ಅದು ದೇವರ ಆಕರ್ಷಣೆಯಾಗಿದೆ. ನಮ್ಮ ನೋವುಗಳಲ್ಲ, ನಮ್ಮ ರೋಗಗಳಲ್ಲ, ನಮ್ಮ ಜೀವನದ ಆರ್ಥಿಕ ಸಮಸ್ಯೆಗಳಲ್ಲ, ನಾನು ಜೀವನದಲ್ಲಿ ಅನುಭವಿಸುತ್ತಿರುವಂತಹ ತೊಂದರೆಗಳಲ್ಲ. ಅದಕ್ಕಿಂತ ಮಿಗಿಲಾಗಿ ದೇವರು ನನ್ನ ಮೇಲೆ ಅರ್ಪಿಸಿರುವ ಒಂದು ಆಕರ್ಷಣೆ ಇದೆ. ದೇವರು ನನ್ನ ಮೇಲೆ ತೋರಿಸಿರುವಂತಹ ಒಂದು ಆಕರ್ಷಣೆ ಇದೆ. ದೇವರ ಒಂದು ನೋಟ ನನ್ನ ಮೇಲೆ ಬಿದ್ದಿದೆ. ದೇವರ ಒಂದು ಕಣ್ಣು ನನ್ನ ಮೇಲೆ ಬಿದ್ದಿದೆ. ಆದುದರಿಂದಲೇ ನಾವೆಲ್ಲರೂ ದೇವರ ಈ ಪವಿತ್ರ ಗುಡಾರದಲ್ಲಿ ಇಂದು ಬಂದು ಸೇರಿದ್ದೇವೆ. ಆದುದರಿಂದ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕಾಗಿ? ದೇವರ ಒಂದು ಆಕರ್ಷಣೆಯನ್ನು ನಮಗೆ ಕೊಟ್ಟಿರುವುದಕ್ಕಾಗಿ, ದೇವರ ಒಂದು ಕಣ್ಣು ನಮ್ಮ ಮೇಲೆ ಬಿದ್ದಿರುವುದಕ್ಕಾಗಿ, ದೇವರ ಒಂದು ನೋಟ ನಮ್ಮ ಮೇಲೆ ಬಿದ್ದಿರುವುದಕ್ಕಾಗಿ ನಾವು ದೇವರಿಗೆ ವಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಆದುದರಿಂದ ಈ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನಮ್ಮ ಕೊರತೆಗಳಲ್ಲ ನಮ್ಮನ್ನು ಇಲ್ಲಿ ಒಂದುಗೂಡಿಸಿರುವುದು, ನಮ್ಮ ಜೀವನದ ಸಮಸ್ಯೆಗಳಲ್ಲ ನಮ್ಮನ್ನು ಇಲ್ಲಿ ಒಂದುಗೂಡಿಸಿರುವುದು, ನಮ್ಮ ಜೀವನದ ತೊಂದರೆಗಳಲ್ಲ ನಮ್ಮನ್ನು ಇಲ್ಲಿ ಒಂದುಗೂಡಿಸಿರುವುದು. ಅದು ಒಂದೇ ಒಂದು ವಿಷಯ, ಅದು ದೇವರ ಆಕರ್ಷಣೆಯಾಗಿದೆ. ಪಿತನಾದ ದೇವರು ನಮ್ಮ ಮೇಲೆ ತೋರಿಸಿರುವ ಪ್ರೀತಿಯಾಗಿದೆ ಅದು. ಪಿತನಾದ ದೇವರು ನಮ್ಮ ಮೇಲಿಟ್ಟಿರುವ ಒಂದು ಆಕರ್ಷಣೆಯಾಗಿದೆ ಅದು. ಪಿತನಾದ ದೇವರು ನಮ್ಮ ಮೇಲೆ ಇಟ್ಟಿರುವ ಒಂದು ನೋಟವಾಗಿದೆ ಅದು. ಆದುದರಿಂದ ದೇವರ ಆಕರ್ಷಣೆ ಪಡೆಯದೆ ಯಾರಿಗೂ ಅವನ ಪವಿತ್ರ ಗುಡಾರದಲ್ಲಿ ಒಂದು ಸೇರಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ನಾವೆಲ್ಲರೂ ಅದೃಷ್ಟವಂತರು. ನಾನು ನೀವು ಎಲ್ಲರೂ ಅದೃಷ್ಟವಂತರು. ಯಾಕೆ? ದೇವರು ನಮ್ಮನ್ನು ನೋಡಿದ್ದಾನೆ, ದೇವರು ನಮ್ಮನ್ನು ಕಂಡಿದ್ದಾನೆ, ದೇವರು ನಮ್ಮನ್ನು ಆಕರ್ಷಿಸಿದ್ದಾನೆ. ಆದುದರಿಂದ
ಆ ಒಂದು ಚಿಂತೆಯೊಂದಿಗೆ ದೇವರ ಸನ್ನಿಧಿಯಲ್ಲಿ ನಮಗೆ ಇರಲು ಸಾಧ್ಯವಾಗಬೇಕು. ನಾವು ಇಲ್ಲಿ ಒಂದಾಗಿ ನಿಂತು ಪ್ರೈಸ್ ಆ್ಯಂಡ್ ವರ್ಷಿಪ್ ಮಾಡುವಾಗ, ದೇವರ ವಚನವನ್ನು ಕೇಳುವಾಗ, ಬಲಿ ಪೂಜೆಯಲ್ಲಿ ಪಾಲ್ಗೊಳ್ಳುವಾಗ, ರೋಗಶಾಂತಿ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವಾಗ ಈ ಒಂದು ಚಿಂತೆ ನಮ್ಮ ಮೇಲೆ ಇರಬೇಕು. ನಾನಲ್ಲ ಇಲ್ಲಿಗೆ ಬಂದಿದ್ದು, ದೇವರು ನನ್ನನ್ನು ಇಲ್ಲಿಗೆ ಕರೆತಂದಿದ್ದಾರೆ. ನಮ್ಮ ಮಾನಸಿಕವಾದ ಚಿಂತೆಯ ಒಳಗೂಡಿ ನಾವು ಮುಂದೋದರೆ ನಾವು ಚಿಂತೆ ಮಾಡ್ಬೋದು, ನನಗೇನೇನೋ ಕೆಲಸಗಳಿತ್ತು, ನನ್ನ ಮನೆಯಲ್ಲಿ, ನನ್ನ ಊರಲ್ಲಿ ಏನೇನೋ ಕೆಲಸಗಳಿತ್ತು, ನನ್ನ ಮನೆಯಲ್ಲಿ ಬೆಳಗಿನ ಜಾವ ಎದ್ದು ಏನೇನೋ ಕೆಲಸ ಮುಗಿಸ್ಕೊಂಡು, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೇನೆ. ನಾನು ಬಂದಿರೋದಲ್ಲ, ನನ್ನ ದೇವರು ನನ್ನನ್ನು ಆಕರ್ಷಿಸಿ ಇಲ್ಲಿಗೆ ಕರೆ ತಂದಿರುವುದು ಏನೋ ನನಗೆ ಕೊಡಬೇಕು ಅಂತ. ಯಾಕಂದರೆ ಶುಭ ಸಂದೇಶದಲ್ಲಿ ನಾವು ನೋಡಿದಾಗ, ಶುಭ ಸಂದೇಶವನ್ನು ನಾವು ಓದುವಾಗ ಅನೇಕ ಜನರು ದೇವರ ಆಕರ್ಷಣೆಯನ್ನು ಪಡೆದು ದೇವರ ಸನ್ನಿಧಿಗೆ ಬರುವುದನ್ನು ನಾವು ನೋಡಬಹುದು. ಅನೇಕ ಜನರು, ಅನೇಕ ವ್ಯಕ್ತಿಗಳು, ಹಳೆಯ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯನ್ನು ನಾವು ಓದುವಾಗ ಈ ಒಂದು ಚಿಂತೆ ನಮ್ಮ ಮನಸ್ಸಲ್ಲಿ ಬರುತ್ತೆ. ಅನೇಕ ವ್ಯಕ್ತಿಗಳು ದೇವರ ಆಕರ್ಷಣೆಯನ್ನು ಪಡೆದು ದೇವರ ಸನ್ನಿಧಿಗೆ ಬರುತ್ತಾರೆ. ಬಂದವರಲ್ಲ ಹಾಗೆಯೇ ವಾಪಸ್ ಹೋಗಿಲ್ಲ. ದೇವರ ಆಕರ್ಷಣೆಯನ್ನು ಪಡೆದು ದೇವರನ್ನು ನೋಡಲು ಬಂದವರು, ದೇವರನ್ನು ಅನುಭವಿಸಲು ಬಂದವರು ಎಲ್ಲ ಹಾಗೆ ವಾಪಸ್ ಹೋಗಿಲ್ಲ. ಅವರ ಜೀವನದಲ್ಲಿ ಏನೇನೋ ಬದಲಾವಣೆಗಳಾಗಿಯೇ ಅವರು ದೇವರ ಸನ್ನಿಧಿಯಿಂದ ಹಿಂದಿರುಗಿ ಹೋದರು. ಹಾಗೆಯೇ ವಾಪಸ್ ಹೋಗಬಾರ್ದು ನಾವು ಯಾರು. ಕೆಲವು ಫಿಲಿಮ್ನಲ್ಲೆಲ್ಲ ನಾವು ಕೇಳಿದ್ದೀವಲ್ಲ, ಬಂದಂಗೆ ನೀನು ಮನೆಗೆ ವಾಪಸ್ ಹೋಗಲ್ಲ ಅಂತ ಹೇಳ್ತಾರೆ. ಜಗಳ ಆಡಿದಾಗ ಕೆಲವರೆಲ್ಲ ಹೇಳ್ತಾರೆ, ಬಂದಂಗೆ ನೀನು ಮನೆ ಮುಟ್ಟಲ್ಲ ಅಂತ ಹೇಳ್ತಾರೆ. ಹೌದು ತಾನೆ? ನಾವು ಹೇಳಿರ್ತೀವಿ ಕೆಲವರಿಗೆಲ್ಲ, ಬಂದಂಗೆ ನೀನು ಊರಿಗೆ ವಾಪಸ್ ಹೋಗಲ್ಲ, ಬಂದಂಗೆ ನೀನು ಮನೆಗೆ ವಾಪಸ್ ಹೋಗಲ್ಲ. ಹೌದು ಆತ್ಮೀಯರೇ, ನಾವ್ಯಾರು ಬಂದಂಗೆ ಇವತ್ತು ವಾಪಸ್ ಹೋಗಬಾರ್ದು. ನಮ್ಮ ಜೀವನದಲ್ಲಿ ಏನೇನೋ ಬದಲಾವಣೆಗಳು ಆಗಬೇಕಾಗಿದೆ. ನಮ್ಮ ಜೀವನದಲ್ಲಿ ಏನೇನೋ ವಿಶೇಷಗಳು ಬಂದು ಸೇರಬೇಕಾಗಿದೆ. ನಮ್ಮ ಜೀವನದಲ್ಲಿ ಏನೇನು ಗುಣಗಳು ಬಂದು ಸೇರಬೇಕಾಗಿದೆ. ದೇವರ ಸನ್ನಿಧಿಯಲ್ಲಿ ದೇವರ ಆಕರ್ಷಣೆಯನ್ನು ಪಡೆದು ಬಂದು ಮರಳಿ ಹೋಗುವವರ ಜೀವನದಲ್ಲೆಲ್ಲ ಏನೇನೋ ಬದಲಾವಣೆಗಳು, ಏನೇನೋ ಸಂತೋಷದ ಸುದ್ದಿಗಳು, ಏನೇನೋ ಸಿಹಿ ಸುದ್ದಿಗಳು ಯಾವಾಗಲೂ ಉಂಟಾಗುತ್ತಲೇ ಇರುತ್ತವೆ. ಇವತ್ತು ನಾವು ಇಲ್ಲಿ ಬಂದು ದೇವರ ಸನ್ನಿಧಿಯಲ್ಲಿ ಪ್ರೈಸ್ ಆ್ಯಂಡ್ ವರ್ಷಿಪ್ ಮಾಡಿ, ಆರಾಧನೆಯಲ್ಲಿ ಪಂಗುಗೊಂಡು, ಬಲಿ ಪೂಜೆಯಲ್ಲಿ ಪಂಗುಗೊಂಡು, ಪರಮಪ್ರಸಾದವನ್ನು ಸ್ವೀಕರಿಸಿ ಮರಳಿ ಹೋಗುವಾಗ ನಾವೆಲ್ಲರೂ ಬಂದ ಹಾಗೆ ರಿಟರ್ನ್ ಹೋಗಬಾರ್ದು. ಬಂದ ಹಾಗೆ ನಾವು ಯಾರು ವಾಪಸ್ ಹೋಗಬಾರ್ದು. ಏನೇನೋ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗಬೇಕಾಗಿದೆ. ನಮಗೆ ಗೊತ್ತು ನಮ್ಮ ಜೀವನದ ಕೊರತೆಗಳು ಏನು, ನಮ್ಮ ಜೀವನದ ನೋವುಗಳೇನು, ನಮ್ಮ ಜೀವನದ ಅಪೂರ್ಣತೆಗಳು ಏನು ಅಂತ ನಮಗೆ ಗೊತ್ತು. ನಮ್ಮ ಕೊರತೆಗಳನ್ನೆಲ್ಲ ದೇವರು ದೂರ ಮಾಡಬೇಕು. ನಮ್ಮಲ್ಲಿ ಆಗಬೇಕಾದ ಒಂದು ಬದಲಾವಣೆ, ನಮ್ಮ ಅಪೂರ್ಣತೆಗಳೆಲ್ಲ ಪೂರ್ಣತೆಗಳಾಗ ಮಾಡಬೇಕಾಗಿದೆ. ಅದು ನಮ್ಮಲ್ಲಿ ಬರಬೇಕಾದ ಒಂದು ಬದಲಾವಣೆ. ಆದುದರಿಂದ ದೇವರ ಪವಿತ್ರ ಈ ಗುಡಾರದಲ್ಲಿ ಬಂದು ಪ್ರಾರ್ಥಿಸಿ, ದೇವರ ಬಲಿಪೀಠವನ್ನು ಸೇರಿ ನಿಂತು ಪ್ರಾರ್ಥಿಸಿ, ಅವರ ಅನುಗ್ರಹವನ್ನು ಸ್ವೀಕರಿಸಿ ನಾವು ಹಿಂದಿರುಗಿ ಹೋಗುವಾಗ ನಮ್ಮ ಜೀವನದಲ್ಲೂ ಬದಲಾವಣೆಗಳು ಆಗಲೇಬೇಕಾಗಿದೆ. ಶುಭ ಸಂದೇಶವನ್ನು ಓದುವಾಗ ನಮಗೆ ಗೊತ್ತು, ಪಾಪಿಗಳಾಗಿರುವ ಅನೇಕ ವ್ಯಕ್ತಿಗಳು ಕ್ರಿಸ್ತನ ಆಕರ್ಷಣೆಯನ್ನು ಪಡೆದು ಕ್ರಿಸ್ತರ ಸನ್ನಿಧಿಗೆ ಬರುವುದನ್ನು ನಾವು ನೋಡಬಹುದು. ಪಾಪಿಗಳಾದ ಅನೇಕ ವ್ಯಕ್ತಿಗಳು, ಪಾಪಿಯಾದ ಸಕೇವುಸ್, ಅವನ ಜೀವನದಲ್ಲಿ ಏನು ಬದಲಾವಣೆಯಾಯಿತು? ಪಾಪ ಮಾಡುತ್ತಿದ್ದ ಒಂದು ಸ್ತ್ರೀ, ಅವನು ಕ್ರಿಸ್ತನ ಆಕರ್ಷಣೆಯನ್ನು ಪಡೆದು ಕ್ರಿಸ್ತರ ಸನ್ನಿಧಿಗೆ ಬಂದಳು. ಹಿಂದಿರುಗಿ ಹೋಗುವಾಗ ಅವಳ ಜೀವನದಲ್ಲಿ ಏನು ಬದಲಾವಣೆಯಾಯಿತು? ಆರ್ಥಿಕವಾಗಿ ಶ್ರೀಮಂತನಾಗಿದ್ದ ಸಕೇವುಸ್ ಕ್ರಿಸ್ತನನ್ನು ನೋಡಿ ಕ್ರಿಸ್ತನಿಂದ ಆಕರ್ಷಣೆ ಪಟ್ಟು ಕ್ರಿಸ್ತನ ಸನ್ನಿಧಿಗೆ ಬಂದು ಹಿಂದಿರುಗಿ ಹೋಗುವಾಗ ಅವನು ಬಡವನಾಗಿ ಬಿಡ್ತಾನೆ. ಅವನ ಜೀವನದಲ್ಲಿ ಇದ್ದವನ್ನೆಲ್ಲ ಅವನು ತ್ಯಾಗ ಮಾಡ್ತಾನೆ. ಒಂದು ಬದಲಾವಣೆ ಅವನ ಜೀವನದಲ್ಲಿ ಆಗತ್ತೆ. ಕ್ರಿಸ್ತನನ್ನು ಮುಖಾಮುಖ ನೋಡಿದಾಗ, ಕ್ರಿಸ್ತನ ಮುಖವನ್ನು ದರ್ಶಿಸಿದಾಗ, ಕ್ರಿಸ್ತನ ಆಕರ್ಷಣೆಯನ್ನು ಪಡೆದಾಗ, ಕ್ರಿಸ್ತನ ಸನ್ನಿಧಿಯಲ್ಲಿ ಬಂದಾಗ ಅವನ ಜೀವನದಲ್ಲಿ ಒಂದು ಬದಲಾವಣೆ. ಪಾಪ ಮಾಡುತ್ತಿದ್ದವರು ಪಾಪವನ್ನು ಬಿಟ್ಟು ಒಳ್ಳೆಯ ವ್ಯಕ್ತಿಗಳಾಗಿ ಹಿಂದಿರುಗಿ ಹೋಗುವುದನ್ನು ನಾವು ಶುಭ ಸಂದೇಶದಲ್ಲಿ ನೋಡಬಹುದು. ರೋಗಿಗಳಾಗಿ ಬಂದವರು ರೋಗವಿಲ್ಲದೆ ಹಿಂದಿರುಗುವುದನ್ನು ಶುಭ ಸಂದೇಶದಲ್ಲಿ ನಾವು ನೋಡಬಹುದು. ರಕ್ತಸ್ರಾವವನ್ನು ಹೊಂದಿದ್ದ ಒಂದು ಸ್ತ್ರೀ, ಕುರುಡನಾಗಿದ್ದ ಒಂದು ವ್ಯಕ್ತಿ, ಕಿವುಡನಾಗಿದ್ದ ಒಂದು ವ್ಯಕ್ತಿ, ಅವನು ತನ್ನ ಕೊರತೆಗಳೊಂದಿಗೆ ನೋವುಗಳೊಂದಿಗೆ ಕ್ರಿಸ್ತನ ಸನ್ನಿಧಿಗೆ ಬಂದು ಹಿಂದಿರುಗಿ ಹೋಗುವಾಗ ಅವನ ಜೀವನದಲ್ಲಿ ಏನೇನೋ ವ್ಯತ್ಯಾಸಗಳು ಆಗಿವೆ. ಬಂದ ಹಾಗೆ ಅವನು ಹಿಂದಿರುಗಿ ಹೋಗಿಲ್ಲ.
ಅವನ ಜೀವನದಲ್ಲಿ ಏನೇನೋ ವ್ಯತ್ಯಾಸಗಳು ಬಂದಿದ್ದವು. ಅವನ ಜೀವನದಲ್ಲಿ ಏನೇನೋ ಪ್ರತ್ಯೇಕವಾದ ದೇವರ ಅನುಗ್ರಹಗಳನ್ನು ಸ್ವೀಕರಿಸಿ ಮುಂದೋಗಲು ಅವನಿಗೆ ಸಾಧ್ಯವಾಯಿತು. ಅದೇ ರೀತಿಯಲ್ಲಿ ಆತ್ಮೀಯರೇ, ನಾವು ಇಲ್ಲಿ ಬಂದಾಗ ನಮ್ಮ ಜೀವನದಲ್ಲಿರುವ ಕೆಲವು ಕೆಡುಕುಗಳನ್ನು ಬಿಟ್ಟು ಹಾಕಿ ದೇವರಲ್ಲಿಗೆ ಸೇರಿ ನಿಂತುಕೊಂಡು ಹಿಂದಿರುಗಿ ಹೋಗುವಾಗ ನಾವು ಒಳ್ಳೆಯ ವ್ಯಕ್ತಿಗಳಾಗಿ ಮಾರ್ಪಡಬೇಕಾಗಿದೆ. ಪಾಪದ ಹವ್ಯಾಸಗಳು, ಪಾಪದ ಚಟುವಟಿಕೆಗಳು ನನ್ನ ಜೀವನದಲ್ಲಿದ್ದರೆ, ನಿಮ್ಮ ಜೀವನದಲ್ಲಿದ್ದರೆ, ದೇವರ ಸನ್ನಿಧಿಯಿಂದ ನಾವು ಹಿಂದಿರುಗಿ ಹೋಗುವಾಗ ಅದನ್ನು ಬಿಟ್ಟು ಬಿಡುತ್ತೇನೆ ಎಂಬ ತೀರ್ಮಾನದೊಂದಿಗೆ ಶಕ್ತಿಯನ್ನು ಸ್ವೀಕರಿಸಿಕೊಂಡು ನಾವು ಹಿಂದಿರುಗಿ ಹೋಗಬೇಕಾಗಿದೆ. ರೋಗದ ಕೆಲವು ಕೆಡುಕುಗಳು ನಮ್ಮ ಜೀವನದಲ್ಲಿದ್ದರೆ, ರೋಗದಿಂದ ನಾವು ಸೌಖ್ಯವನ್ನು ಪಡೆದು ನನ್ನ ದೇವರ ಸನ್ನಿಧಿಯಿಂದ ನಾನು ಹಿಂದಿರುಗಿ ಹೋಗುತ್ತೇನೆ ಎಂಬ ಒಂದು ನಂಬಿಕೆಯ ಭಾವದಿಂದ ನಾವೆಲ್ಲರೂ ಇಲ್ಲಿ ಕುಳಿತುಕೊಂಡು ದೇವರ ವಚನವನ್ನು ಸ್ವೀಕರಿಸಬೇಕಾಗಿದೆ. ಸಂತರ ಜೀವನವನ್ನು ನೋಡಿದರೂ ಅದನ್ನೇ ನಾವು ಕಾಣುವುದು. ನಮ್ಮ ವಿಶ್ವಾಸದಲ್ಲಿ ನಾವು ಮೊರೆಯಿಟ್ಟು ಪ್ರಾರ್ಥಿಸುವ ಅನೇಕ ಸಂತರಿದ್ದಾರೆ. ಅವರ ಜೀವನದ ಪ್ರತ್ಯೇಕತೆಗಳೇನು? ಅವರು ನಮಗೆ ಹೇಳಿಕೊಡುವ ಪಾಠಗಳೇನು? ನಮ್ಮಂತೆಯೇ ಸಾಧಾರಣ ವ್ಯಕ್ತಿಗಳು, ನಮ್ಮಂತೆ ಇರುವ ಸಾಧಾರಣ ಮನುಷ್ಯರು. ಆದರೆ ದೇವರನ್ನು ನೋಡಿದಾಗ, ದೇವರ ಸ್ಪರ್ಶನವನ್ನು ಪಡೆದಾಗ, ದೇವನನ್ನು ಮುಟ್ಟಿದಾಗ, ದೇವನನ್ನು ಕಂಡಾಗ ಅವರ ಜೀವನದಲ್ಲಿ ಏನೇನೋ ಬದಲಾವಣೆಗಳು ಆಗಿದೆ. ಆದುದರಿಂದ ಅವರು ಸಂತರಾದರು. ಅದೇ ರೀತಿ ನಮ್ಮ ಜೀವನದಲ್ಲೂ ದೇವರನ್ನು ನೋಡಿ, ದೇವರನ್ನು ಮುಟ್ಟಿ, ದೇವರನ್ನು ಅನುಭವಿಸಿ ಕೆಲವು ಬದಲಾವಣೆಗಳನ್ನು ತಂದುಕೊಂಡು ನಮ್ಮ ಜೀವನ ದೇವರ ಇಚ್ಛೆಯಂತೆ ಮಾರ್ಪಡಬೇಕಾಗಿದೆ. ಅದೇ ದೇವರು ನಮ್ಮಲ್ಲಿ ಹೇಳುವ ವಿಷಯ. ಇವತ್ತು ನಮಗೆ ಹೇಳಿಕೊಡುವ ಸಂದೇಶವೂ ಅದೇ. ಈ ಒಂದು ಚಿಂತೆಯನ್ನು ಇಟ್ಟುಕೊಂಡು ನಿಮ್ಮೊಂದಿಗೆ ದೇವರ ಸಂದೇಶವನ್ನು, ದೇವರ ಶುಭ ಸಂದೇಶವನ್ನು ವ್ಯಾಖ್ಯಾನ ಮಾಡಲು ನಾನು ಇಚ್ಛಿಸುತ್ತೇನೆ. ಬದಲಾವಣೆಗಳೊಂದಿಗೆ ನಾವು ಹಿಂದಿರುಗಬೇಕು. ದೇವರ ಆಕರ್ಷಣೆಯನ್ನು ಪಡೆದು ದೇವರ ಸನ್ನಿಧಿಗೆ ಬಂದು ಬದಲಾವಣೆಯೊಂದಿಗೆ ಮಾತ್ರವೇ ನಾವು ಹಿಂದಿರುಗಿ ಹೋಗಬೇಕಾಗಿದೆ. ಜೀವನದಲ್ಲಿ ಕೆಲವು ಬದಲಾವಣೆಗಳು ಅನಿವಾರ್ಯವಾಗಿವೆ. ದೇವರ ಸನ್ನಿಧಿಯಲ್ಲಿ ಸೇರಿ ನಿಂತು ದೇವರ ಅನುಗ್ರಹವನ್ನು ಪಡೆದು ದೇವರ ಕೃಪೆಯನ್ನು ಸ್ವೀಕರಿಸಿ ಅನುಗ್ರಹವನ್ನು ಪಡೆದುಕೊಂಡು ಬದಲಾವಣೆಯೊಂದಿಗೆ ನಾವು ನಮ್ಮ ಜೀವನಗಳಿಗೆ ಹಿಂದಿರುಗಬೇಕಾಗಿದೆ. ನಮ್ಮ ಮನೆಗಳಿಗೆ ನಾವು ಹಿಂದಿರುಗಬೇಕಾಗಿದೆ. ಇಲ್ಲಿಂದ ಹಿಂದಿರುಗುವಾಗ ಯಾವುದೋ ಒಂದು ಬದಲಾವಣೆ ನಮ್ಮ ಜೀವನದಲ್ಲಿ ಆಗಿರಬೇಕು. ಪ್ರಿಯರೇ, ಶುಭ ಸಂದೇಶವನ್ನು ಇಟ್ಟುಕೊಂಡು ಶುಭ ಸಂದೇಶವನ್ನು ವ್ಯಾಖ್ಯಾನ ಮಾಡಿ ಆ ಬದಲಾವಣೆಯ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಲು ನನಗಿಷ್ಟ. ಏನು ಬದಲಾವಣೆ ಆಗಬೇಕು ಅಂತ ಈ ವಚನವನ್ನು ಕೇಳಿದಾಗ, ವಚನದ ವ್ಯಾಖ್ಯಾನವನ್ನು ಸ್ವೀಕರಿಸಿದಾಗ, ವಚನದ ವ್ಯಾಖ್ಯಾನವನ್ನು ಅರಿತು ಅದನ್ನು ಒಳಗೊಂಡು ಮುಂದೆ ಹೋಗುವಾಗ ನಮಗೆ ಅರ್ಥವಾಗುತ್ತೆ ಏನು ಬದಲಾವಣೆ ನಮ್ಮಲ್ಲಿ ಆಗಬೇಕು. ಇವತ್ತು ಇಲ್ಲಿಂದ ಹೊರಡುವಾಗ ನನ್ನಲ್ಲಿ ಆಗಬೇಕಾ ಬದಲಾವಣೆ ಏನು, ನಿಮ್ಮಲ್ಲಿ ಆಗಬೇಕಾದ ಬದಲಾವಣೆ ಏನು ಅಂತ ಶುಭ ಸಂದೇಶವನ್ನು ಕೇಳಿ ಅದರಿಂದ ಅರ್ಥ ಮಾಡಿಕೊಳ್ಳಲು ನಮಗೆ ಶ್ರಮಿಸೋಣ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದ 16ನೇ ಅಧ್ಯಾಯದ ವಾಕ್ಯಗಳು. 16ನೇ ಅಧ್ಯಾಯದ 13ರಿಂದ 18ವರೆಗಿನ ವಾಕ್ಯಗಳು. ಬೈಬಲ್ ಇದ್ದರೆ ನಿಮಗೂ ಅದನ್ನು ತೆರೆದಿಟ್ಟು ಓಡಲು ಸಾಧ್ಯವಾಗುತ್ತೆ. ಮತ್ತಾಯನು ಬರೆದ ಶುಭ ಸಂದೇಶದ 16ನೇ ಅಧ್ಯಾಯದ 13ರಿಂದ 18ವರೆಗಿನ ವಾಕ್ಯಗಳು. ಪೇತ್ರನ ವಿಶ್ವಾಸ ಪ್ರಕಟಣೆಯನ್ನು ನಾವು ಓದಿ ಧ್ಯಾನಿಸೋಣ. ವಚನವನ್ನು ಗಮನವಿಟ್ಟು ಎಲ್ಲರೂ ಕೇಳಬೇಕು. ಯೇಸುಸ್ವಾಮಿ ಫಿಲಿಪ್ಪಿನ ಸಜರೇಯ ಎಂಬ ಪ್ರಾಂತ್ಯಕ್ಕೆ ಬಂದರು. ಅಲ್ಲಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ನರಪುತ್ರನನ್ನು ಜನರು ಯಾರೆಂದು ಹೇಳುತ್ತಾರೆ ಎಂದು ಕೇಳಿದರು. ಅದಕ್ಕೆ ಶಿಷ್ಯರು, ಸ್ನಾನಿಕ ಯೋಹನ್ನ ಎಂದು ಕೆಲವರು ಹೇಳುತ್ತಾರೆ, ಮತ್ತು ಕೆಲವರು ಏಲಿಯನು ಎನ್ನುತ್ತಾರೆ, ಜೆರೆಮೀಯನು ಅಥವಾ ಪ್ರವಾದಿಗಳಲ್ಲಿ ತಾವು ಒಬ್ಬರು ಎಂಬುದು ಇನ್ನೂ ಕೆಲವರ ಅಭಿಪ್ರಾಯ ಎಂದು ಉತ್ತರ ಕೊಟ್ಟರು. ಆಗ ಯೇಸುಸ್ವಾಮಿ, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದನು. ಅದಕ್ಕೆ ಪೇತ್ರನು, ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ, ಜೀವಸ್ವರೂಪರಾದ ದೇವರ ಪುತ್ರ ತಾವೇ ಎಂದನು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಹೀಗೆಂದರು, ಯೋವನ್ನನ ಮಗನಾದ ಸೀಮೋನನೇ, ನೀನು ಧನ್ಯ. ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು ನರಮಾನವ ಶಕ್ತಿಯಲ್ಲ, ಸ್ವರ್ಗದಲ್ಲಿರುವ ನನ್ನ ಪಿತನೆ. ನಾನು ನಿನಗೆ ಹೇಳುತ್ತೇನೆ, ಕೇಳು. ನಿನ್ನ ಹೆಸರು ಪೇತ್ರ. ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು. ಆಮೀನ್. ವಚನದ ಮೂಲಕ ನಮ್ಮಲ್ಲಿ ಮಾತನಾಡುವ ದೇವರಿಗೆ ವಂದನೆಯನ್ನು ಸಲ್ಲಿಸೋಣ. ಆತ್ಮೀಯರೇ, ಈ ವಚನವನ್ನು
ಆಧಾರವಾಗಿ ಇಟ್ಟುಕೊಂಡು ನಾವು ಓದಿ ಕೇಳಿದ ಈ ವಚನ ಭಾಗವನ್ನು ಆಧಾರವಾಗಿ ಇಟ್ಟುಕೊಂಡು ನಮ್ಮ ಜೀವನದಲ್ಲಿ ಆಗಬೇಕಾದ ಬದಲಾವಣೆಗಳ ಬಗ್ಗೆ ಅಥವಾ ಇಂದು ಆಗಬೇಕಾದ ಒಂದು ಬದಲಾವಣೆಯ ಬಗ್ಗೆ ನಿಮ್ಮೊಂದಿಗೆ ವಚನವನ್ನು ಆಧಾರವಾಗಿ ಇಟ್ಟುಕೊಂಡು ಮಾತನಾಡಲು ನಾನು ಇಚ್ಛಿಸುತ್ತೇನೆ. ಪವಿತ್ರಾತ್ಮರು ಅದಕ್ಕೆ ನಮಗೆ ಎಲ್ಲರಿಗೂ ಶಕ್ತಿಯನ್ನು ನೀಡಲಿ. ವಚನವನ್ನು ಹೇಳಲು ನನಗೆ ಶಕ್ತಿಯನ್ನು ನೀಡಲಿ, ವಚನವನ್ನು ಸ್ವೀಕರಿಸಲು ನಿಮಗೆ ಶಕ್ತಿಯನ್ನು ನೀಡಲಿ. ತದನುಸಾರ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯಾಗಲಿ. ಯೇಸು ಸ್ವಾಮಿ ತನ್ನ ಸುತ್ತ ಇರುವ ಜನರಿಗೆ ಒಂದು ಪ್ರಶ್ನೆಯನ್ನು ಕೇಳಿದ, ಅಥವಾ ಶಿಷ್ಯರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ. ನಾನು ಯಾರೆಂದು ಜನರು ಹೇಳುತ್ತಿದ್ದಾರೆ? ಪ್ರಶ್ನೆ ಇದು, ನಾನು ಯಾರೆಂದು ಜನರು ಹೇಳುತ್ತಿದ್ದಾರೆ? ಅದಕ್ಕೆ ಶಿಷ್ಯರು ಹಲವಾರು ಉತ್ತರಗಳನ್ನು ನೀಡುತ್ತಿದ್ದಾರೆ. ಕೆಲವು ಉತ್ತರಗಳು ನಾವು ಓದಿ ಕೇಳಿದ್ವಿ. ಕೆಲವರು ಹೇಳ್ತಾರೆ ನೀನು ಸ್ನಾನಿಕ ಯೋಹನ್ನ ಎಂದು, ಕೆಲವರು ಹೇಳ್ತಾರೆ ನೀನು ಜೆರಮಿಯ, ಇನ್ನು ಕೆಲವರು ಹೇಳ್ತಾರೆ ನೀನು ಪ್ರವಾದಿಗಳಲ್ಲಿ ಒಬ್ಬ. ಹೀಗೆ 2-3 ಉತ್ತರಗಳು ಶಿಷ್ಯರು ಕೊಡುವುದನ್ನು ನಾವು ನೋಡ್ಬೋದು. ಸ್ನಾನಿಕ ಯೋಹನ್ನ ಎಂದು ಕೆಲವರು ಹೇಳ್ತಿದ್ದಾರೆ. ಯಾಕೆ ಆ ರೀತಿ ಹೇಳಿದ್ರು? ಯಾಕಂದರೆ ಸ್ನಾನಿಕ ಯೋಹನ್ನನ ಜೀವನದಲ್ಲಿದ್ದ, ಆತನ ಮಾತುಗಳಲ್ಲಿದ್ದ ಒಂದು ಶಕ್ತಿ ಕ್ರಿಸ್ತನ ಮಾತುಗಳಲ್ಲೂ ಕ್ರಿಸ್ತನ ಜೀವನದಲ್ಲೂ ನೋಡಲು ಅವರಿಗೆ ಸಾಧ್ಯವಾಯಿತು. ಆದ್ದರಿಂದ ಅವರು ಹೇಳಿದರು ಇವನು ಸ್ನಾನಿಕ ಯೋಹನ್ನ ಮರಣ ಹೊಂದಿದ ನಂತರ ಮತ್ತೆ ಜೀವಕ್ಕೆ ಬಂದಿದ್ದಾನೆ. ಆದುದರಿಂದ ಇವನು ನಿಜವಾಗಿ ಸ್ನಾನಿಕ ಯೋಹನ್ನಾನನೇ ಆಗಿರಬಹುದು. ಯಾಕಂದರೆ ಇವನ ಮಾತುಗಳು, ಯೋಹನ್ನಾನನ ಮಾತುಗಳು ಏನೇನೋ ಸದೃಶ್ಯ ಇದೆ, ಅದರಲ್ಲಿ ಸಾದೃಶ್ಯಗಳಿವೆ. ಅದರಿಂದ ಇವನು ಸ್ನಾನಿಕ ಯೋಹನ್ನಾನನೇ ಆಗಿರಬಹುದು ಅಂತ ಕೆಲವರು ಹೇಳ್ತಾರೆ. ಕೆಲವರು ಹೇಳ್ತಾನೆ ಇವನು ಜೆರಮಿಯ, ಯಾಕಂದರೆ ಜೆರಮಿಯ ಅನೇಕ ಅದ್ಭುತಗಳನ್ನು ಮಾಡಿದನು, ಅನೇಕ ರೋಗ ಶಾಂತಿಗಳನ್ನು ನೀಡಿದನು, ದೇವರ ವಚನವನ್ನು ಗಟ್ಟಿಯಾಗಿ ಜೋರಾಗಿ ಧೈರ್ಯ ಸಮೇತ ಹೇಳಿದ ಒಂದು ವ್ಯಕ್ತಿಯಾಗಿದ್ದನು ಜೆರಮಿಯ. ಆದ್ದರಿಂದ ಇವನು ಖಂಡಿತ ಜೆರಮಿಯ ಆಗಿರಬಹುದು ಎಂದು ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಹೇಳಿದರು ಇವನು ಏಲಿಯ. ಯಾಕೆ ಏಲಜ, ಯಾಕೆ ಏಲಿಯ ಅಂತ ಅವನನ್ನು ಕರೆದರು? ಯಾಕಂದರೆ ಏಲಿಯನ ಜೀವನದಲ್ಲಿರುವ ಕೆಲವು ಗುಣಗಳು ಕ್ರಿಸ್ತನ ಜೀವನದಲ್ಲೂ ಅವರು ನೋಡಿದರು. ಹೀಗೆ ಹಲವಾರು ಉತ್ತರಗಳು ಕ್ರಿಸ್ತನ ಬಗ್ಗೆ ಅಲ್ಲಿ ಸೇರಿದ ಶಿಷ್ಯರು ಹೇಳ್ತಾರೆ. ಇವರವರೆಲ್ಲ ನಿನ್ನ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ನೀನು ಸ್ನಾನಿಕ ಅಂತ ಹೇಳ್ತಿದ್ದಾರೆ, ನೀನು ಜೆರಮಿಯ ಅಂತ ಹೇಳ್ತಿದ್ದಾರೆ, ನೀನು ಏಲಿಯ ಅಂತ ಹೇಳ್ತಿದ್ದಾರೆ, ನೀನು ಪ್ರವಾದಿಗಳಲ್ಲಿ ಒಬ್ಬ ಅಂತ ಹೇಳ್ತಿದ್ದಾನೆ. ಯಾಕೆಂದ್ರೆ ಪ್ರವಾದಿಗಳು ಮಾತಾಡಿದ ರೀತಿಯಲ್ಲೇ ನೀನು ಮಾತಾಡ್ತಿದೀಯ. ಅದಕ್ಕೆ ಇವರು ನೀನು ಪ್ರವಾದಿಗಳಲ್ಲಿ ಒಬ್ಬ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾನೆ. ಈ ರೀತಿ ಉತ್ತರಗಳನ್ನೆಲ್ಲ ಶಿಷ್ಯರು ಕೊಟ್ಟರು. ಆದರೆ ನಮಗೊತ್ತು ಆ ಉತ್ತರಗಳೆಲ್ಲ ತಪ್ಪಾಗಿದ್ದವು. ಆ ಉತ್ತರಗಳೆಲ್ಲ ತಪ್ಪಾಗಿದ್ದವು ನಮಗೆ ಗೊತ್ತು. ಯಾಕೆಂದರೆ ಅವರಿಗೆ ಯಾರಿಗೂ ಕ್ರಿಸ್ತನ ಬಗ್ಗೆ ಗೊತ್ತಿರಲಿಲ್ಲ, ಕ್ರಿಸ್ತನನ್ನು ಅರಿತವರಾಗಿರಲಿಲ್ಲ ಅವರು. ಆದ್ದರಿಂದ ಅವರ ಉತ್ತರಗಳೆಲ್ಲ ತಪ್ಪಾಗಿದ್ದವು. ಕ್ರಿಸ್ತನನ್ನು ಅರಿಯದವರ ಉತ್ತರಗಳು ಯಾವಾಗಲೂ ತಪ್ಪಾಗಿ ಇರುತ್ತದೆ. ಆದ್ಮೇಲೆ ಇಂದು ಈ ಲೋಕದಲ್ಲಿ ನಾವು ಜೀವಿಸುವ ಈ ಸುತ್ತಮುತ್ತಲಲ್ಲಿ, ನಾವು ಜೀವಿಸುವ ಈ ಊರಿನಲ್ಲಿ, ನಾವು ಜೀವಿಸುವ ಈ ದೇವರಲ್ಲಿ ಕ್ರಿಸ್ತ ಯಾರು ಅಂತ ಒಂದು ಪ್ರಶ್ನೆಯನ್ನು ಕೇಳಿದರೆ ಯಾರು ಏನು ಉತ್ತರ ಕೊಡ್ಬೋದು? ಚಿಂತೆ ಮಾಡಿದ್ದೀರಾ? ನಿಮ್ಮ ನೆರೆಯವರಿಗೆ ಇಂದು ಸಂಚೆ ಹೋಗಿ ಕ್ರಿಸ್ತ ಯಾರು ಅಂತ ನಿಮಗೆ ಗೊತ್ತಾ ಎಂಬ ಒಂದು ಪ್ರಶ್ನೆಯನ್ನು ಕೇಳಿದರೆ ಅವರು ಏನು ಉತ್ತರ ಕೊಡ್ತಾರೆ ಗೊತ್ತಾ? ಈ ಶಿಷ್ಯರು ಕೊಟ್ಟ ಉತ್ತರನೇ ಅವರು ಕೊಡ್ತಾರೆ. ಅವರು ಹೇಳ್ತಾರೆ ಕ್ರಿಸ್ತ ಅನೇಕ ದೇವರುಗಳಲ್ಲಿ ಒಬ್ಬ ದೇವ. ಕ್ರಿಸ್ತ ಒಂದು ಒಳ್ಳೆಯ ವ್ಯಕ್ತಿ, ಒಂದು ಸಾಮಾಜಿಕ ರೆವಲ್ಯೂಷನರಿ. ಅವನು ಸಮಾಜದಲ್ಲಿ ಈ ವ್ಯತ್ಯಾಸಗಳು ಬರಬೇಕು ಅಂತ ಹೇಳಿಕೊಂಡಿದ್ದ ಒಂದು ವ್ಯಕ್ತಿ. ಅವನು ಒಂದು ಒಳ್ಳೆಯ ವ್ಯಕ್ತಿ, ಒಂದು ಪ್ರವಾದಿ, ಬುದ್ಧನ ಥರ ಒಂದು ಒಳ್ಳೆಯ ವ್ಯಕ್ತಿ, ಶ್ರೀ ನಾರಾಯಣ ಗುರು ಥರ ಒಂದು ಒಳ್ಳೆಯ ವ್ಯಕ್ತಿ, ಸ್ವಾಮಿ ವಿವೇಕಾನಂದರ ಥರ ಒಂದು ಒಳ್ಳೆಯ ವ್ಯಕ್ತಿ. ಈ ರೀತಿ ನಮ್ಮ ಸುತ್ತಮುತ್ತ ಇರುವ ಜನರು ಕ್ರಿಸ್ತನ ಬಗ್ಗೆ ಹೇಳ್ತಾರೆ. ನಾವು ಕ್ರಿಸ್ತ ಯಾರು ಎಂಬ ಒಂದು ಪ್ರಶ್ನೆಯನ್ನು ಅವರಿಗೆ ಕೇಳಿದರೆ, ಈ ಲೋಕ ಕ್ರಿಸ್ತನನ್ನು ಅರಿಯಬೇಕಾದರೆ ಕ್ರಿಸ್ತು ಶಿಷ್ಯನಾದ ನಾವು ನೀವು ಎಲ್ಲ ಕ್ರಿಸ್ತ ಯಾರು ಅಂತ ಈ ಲೋಕಕ್ಕೆ ಹೇಳಿಕೊಡಬೇಕಾಗಿದೆ. ಕ್ರಿಸ್ತು ಯಾರು, ಕ್ರಿಸ್ತನ ಚೈತನ್ಯ ಏನು, ಕ್ರಿಸ್ತನ ಶುಭ ಸಂದೇಶದ ಏನು, ಆ ಶುಭ ಸಂದೇಶದಲ್ಲಿ ಏನು ಹೇಳಿಕೊಡ್ತಿದ್ದಾರೆ ಅಂತ ನಾನು ನೀನು ಹೇಳಿಕೊಟ್ರೆ ಮಾತ್ರ, ನಾನು ನೀನು ಈ ಲೋಕಕ್ಕೆ ಕಲಿಸಿಕೊಟ್ರೆ ಮಾತ್ರ ಕ್ರಿಸ್ತನು ಯಾರು ಅಂತ ಈ ಲೋಕಕ್ಕೆ ಅರಿಯಲು ಸಾಧ್ಯ. ಕ್ರಿಸ್ತನು ಯಾರು ಅಂತ ಹೇಳಿಕೊಟ್ರೆ ಮಾತ್ರ ಕ್ರಿಸ್ತನನ್ನು ಈ ಲೋಕ ಅರಿಯಬಲ್ಲರು. ಆತ್ಮೀಯರೇ,
ನಮ್ಮ ಜೀವನದಲ್ಲಿ ಬರಬೇಕಾದ ಒಂದು ಬದಲಾವಣೆ ಕ್ರಿಸ್ತ ಯಾರು ಅಂತ ಈ ಲೋಕಕ್ಕೆ ಹೆದರಿಕೆ ಇಲ್ಲದೆ ಹೇಳಿಕೊಡಬೇಕಾದ ಒಂದು ಬದಲಾವಣೆ. ಕ್ರಿಸ್ತ ಯಾರು ಅಂತ ಹೇಳಿಕೊಡಬೇಕು ಎಂಬ ಒಂದು ಚಿಂತೆ ನಮ್ಮ ಮನಸ್ಸಲ್ಲಿ ಬಂದರೆ ಅದೇ ನಮ್ಮ ಜೀವನದಲ್ಲಿ ಆಗಬೇಕಾದ ಒಂದು ದೊಡ್ಡ ಬದಲಾವಣೆ. ನಮ್ಮ ಜೀವನದಲ್ಲಿರುವ ರೋಗಗಳು ದೂರ ಹೋಗುವುದಕ್ಕಿಂತ, ನಮ್ಮ ಆರ್ಥಿಕ ಸಮಸ್ಯೆಗಳು ಪರಿಹರಿಸಲ್ಪಡುವುದಕ್ಕಿಂತ, ನಮ್ಮ ಜೀವನದ ಅನೇಕ ಕೊರತೆಗಳು ದೂರ ಹೋಗುವುದಕ್ಕಿಂತ ಆಗಬೇಕಾದ ಅದಕ್ಕಿಂತೆಲ್ಲ ದೊಡ್ಡ ಒಂದು ಬದಲಾವಣೆ ಕ್ರಿಸ್ತ ಯಾರು ಎಂದು ಈ ಲೋಕಕ್ಕೆ ಪರಿಚಯ ಮಾಡಿಕೊಡಲು ನನಗೆ ಬರುವ ಧೈರ್ಯ. ಹೌದು ಆತ್ಮೀಯರೇ, ನಮಗೆ ಧೈರ್ಯ ಇಲ್ಲ. ಕ್ರಿಸ್ತು ಯಾರು, ಕ್ರಿಸ್ತನ ಚೈತನ್ಯ ಏನು, ಕ್ರಿಸ್ತರ ಶುಭ ಸಂದೇಶ ಏನು ಎಂದು ಈ ಲೋಕಕ್ಕೆ ಹೇಳಿಕೊಡಲು ನಮಗೆ ಒಂದು ಧೈರ್ಯ ಸಿಕ್ಕಿದರೆ, ದೇವರ ವಚನವನ್ನು ಸ್ವೀಕರಿಸುವಾಗ ಒಂದು ಧೈರ್ಯ ಸಿಕ್ಕಿದರೆ ಅದೇ ನಮ್ಮ ಜೀವನದ ಅತಿ ದೊಡ್ಡ ಬದಲಾವಣೆ. ಕ್ರಿಸ್ತನು ಯಾರೆಂದು ಈ ಭೂಮಿಗೆ ಹೇಳಿಕೊಡುವ ಒಂದು ವ್ಯಕ್ತಿಯಾಗಿ ನಾನು ನೀನು ಮಾರ್ಪಟ್ಟರೆ ಅದೇ ನಮ್ಮ ಜೀವನದ ಅತಿ ದೊಡ್ಡ ಬದಲಾವಣೆ ಎಂದು ನಾವು ಅರ್ಥ ಮಾಡಿಕೊಳ್ಬೇಕು. ಚಿಂತೆ ಮಾಡಿ ನೋಡಿ, ನಮ್ಮ ಜೀವನದ ಮೂಲಕ ಯಾರಿಗಾದರೂ ಒಂದು ವ್ಯಕ್ತಿಗೆ ಕ್ರಿಸ್ತನನ್ನು ಪರಿಚಯ ಮಾಡಿಕೊಡಲು ನಮಗೆ ಸಾಧ್ಯವಾಗಿದೆ ಇಂದಿನವರೆಗೆ? ನಮ್ಮ ಜೀವನದಲ್ಲಿ ಯಾರಿಗಾರು ಒಂದು ವ್ಯಕ್ತಿಗೆ ಕ್ರಿಸ್ತನನ್ನು ಪರಿಚಯ ಮಾಡಿಕೊಡಲು ನನಗೂ ನಿನಗೂ ಸಾಧ್ಯವಾಗಿದೆಯೇ? ಚಿಂತೆ ಮಾಡಬೇಕಾದ ವಿಷಯ. ಬದಲಾವಣೆ ಆಗಬೇಕಾದ ನಮ್ಮ ಜೀವನದ ಕೆಲವು ಚಿಂತೆಗಳಿವು. ನಾವು ನಮಗೋಸ್ಕರ ಜೀವನ ಮಾಡ್ತಿದ್ದೇವೆ. ನಮ್ಮ ಕೊರತೆಗಳನ್ನು ದೂರ ಮಾಡಲು ಜೀವನ ಮಾಡ್ತಿದ್ದೇವೆ. ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ಪರಿಹಾರ ಮಾಡಲು ದೇವರ ಸನ್ನಿಧಿಗೆ ಬರ್ತಾ ಇದ್ದೇವೆ. ನಮ್ಮ ರೋಗಗಳನ್ನು ದೂರ ಮಾಡಿ ಅಂತ ಬೇಡಿಕೊಳ್ಳುತ್ತಾ ದೇವರ ಸನ್ನಿಧಿಗೆ ಬರ್ತಾ ಇದ್ದೇವೆ. ನಮ್ಮ ಕೊರತೆಗಳು, ನಮ್ಮ ಅಪೂರ್ಣತೆಗಳು, ನಮ್ಮ ತೊಂದರೆಗಳು, ನಮ್ಮ ಜೀವನದ ಬೇಡಿಕೆಗಳು, ಇದು ಮಾತ್ರ ನಮ್ಮ ಚಿಂತೆಯಲ್ಲಿರುವ ವಿಷಯ. ಇವು ಮಾತ್ರ ನಮ್ಮ ಚಿಂತೆಗೆ ಬರುವ ವಿಷಯ. ಅದಕ್ಕಿಂತ ಮಿಗಿಲಾಗಿ ದೇವರಿಗೋಸ್ಕರ ಏನು ಮಾಡಲು ನನಗೆ ಸಾಧ್ಯ, ಕ್ರಿಸ್ತನಿಗೋಸ್ಕರ ಏನು ಮಾಡಲು ನನಗೆ ಸಾಧ್ಯ, ಕ್ರಿಸ್ತನಿಗೋಸ್ಕರ ಏನು ಮಾತನಾಡಲು ನನಗೆ ಸಾಧ್ಯ, ಇದುವರೆಗೂ ಕ್ರಿಸ್ತನಿಗೋಸ್ಕರ ನಾನು ಮಾತನಾಡಿದ್ದೀನಾ? ಕ್ರಿಸ್ತನನ್ನು ನನ್ನ ನೆರೆಯವರಿಗೆ ಪರಿಚಯ ಮಾಡಿಕೊಟ್ಟಿದ್ದೀನಾ? ಕ್ರಿಸ್ತನ ಶುಭ ಸಂದೇಶದ ಮೌಲ್ಯಗಳನ್ನು ಯಾರಿಗಾರು ಹೇಳಿಕೊಟ್ಟಿದ್ದೀನಾ? ಹಾಗೆ ಈ ಲೋಕದಲ್ಲಿರುವ ಕ್ರಿಶ್ಚಿಯನ್ನರ ಎಲ್ಲರೂ, ಕ್ರಿಸ್ತು ಶಿಷ್ಯರೆಲ್ಲರೂ ಕ್ರಿಸ್ತನ ಬಗ್ಗೆ ಮಾತನಾಡಿದರೆ ಲೋಕವು ಕ್ರಿಸ್ತನ ಬಗ್ಗೆ ತಿಳಿದಿರುವ ತಪ್ಪಾದ ಮಾಹಿತಿಗಳೆಲ್ಲ ಅಳಿದು ಹೋಗುತ್ತೆ. ಅವ್ರ ಉತ್ತರ ಎಲ್ಲ ಸರಿಯಾಗತ್ತೆ. ಯಾಕಂದರೆ ಆ ಕಾಲದಲ್ಲಿ ಕ್ರಿಸ್ತನು ತನ್ನ ಶಿಷ್ಯರಿಗೆ ನಾನು ಯಾರೆಂದು ಜನರು ಹೇಳುತ್ತಿದ್ದಾರೆ ಎಂದು ಕೇಳಿದ ಪ್ರಶ್ನೆಗೆ ತಪ್ಪಾದ ಉತ್ತರಗಳು ದೊರಕಿದರೆ, ಇಂದು ಈ ಲೋಕದಲ್ಲಿ ನಾವು ಜೀವಿಸುವ ಈ ಸಮಯದಲ್ಲೂ ಈ ಪ್ರಶ್ನೆಯನ್ನು ಈ ಲೋಕದ ವ್ಯಕ್ತಿಗೆ ಕೇಳಿದರೆ ಅವರ ಉತ್ತರ ತಪ್ಪಾಗುತ್ತಿದೆ ಎಂದರೆ ಅದಕ್ಕೆ ಕಾರಣ ಏನು? ಇನ್ನೂ ಕ್ರಿಸ್ತ ಯಾರು ಅಂತ ಹೇಳಿಕೊಡಲು ಕ್ರಿಸ್ತು ಶಿಷ್ಯರಿಗೆ ಸಾಧ್ಯವಾಗ್ತಾ ಇಲ್ಲ. ನಾವು ನಮಗೋಸ್ಕರ ಮಾತ್ರ ಜೀವನ ಮಾಡ್ತಾ ಇದ್ದೇವೆ, ಕ್ರಿಸ್ತನಿಗೋಸ್ಕರ ಅಲ್ಲ. ಕ್ರಿಸ್ತನನ್ನು ಹೊಗಳ್ತಾ ಇಲ್ಲ, ಕ್ರಿಸ್ತನ ಬಗ್ಗೆ ಇನ್ನೊಬ್ಬರಿಗೆ ಕಲಿಸಿಕೊಡ್ತಾ ಇಲ್ಲ. ಕ್ರಿಸ್ತನ ಬಗ್ಗೆ ನಮ್ಮ ಜೀವನದಲ್ಲಿ ಬೋಧನೆ ಇಟ್ಕೊಂಡು ಆ ಬೋಧನೆಯನ್ನು ನಮ್ಮ ನೆರೆಯವರಿಗೆ, ನಮ್ಮ ಹೊರೆಯವರಿಗೆ, ನಮ್ಮ ಜೊತೆಗಿರುವವರಿಗೆ ತಲುಪಿಸಿಕೊಡಲು, ಆ ಮೌಲ್ಯಗಳನ್ನು ಅವರ ಜೀವನದಲ್ಲಿ ತಂದುಕೊಡಲು ನಮಗೆ ಸಾಧ್ಯವಾಗುತ್ತಿಲ್ಲ ಎಂದು ನಾವು ತಿಳಿಯಬೇಕು. ಅದು ಬೇರೆ. ಈಗ ಚಿಂತಿಸುವಾಗ ದೇವರನ್ನು, ಕ್ರಿಸ್ತನನ್ನು ಕೊಡಲು ನನಗೆ ಸಾಧ್ಯವಾಗಬೇಕಾದರೆ ಕ್ರಿಸ್ತನು ನನ್ನ ಒಳಗಿರಬೇಕು. ನಮ್ಮ ಜೊತೆ ಇರುವ ಒಂದನ್ನು ಮಾತ್ರ ನಮಗೆ ಹಂಚಲು ಸಾಧ್ಯ. ನಮ್ಮ ಒಳಗಿರುವ ಒಂದನ್ನು ಮಾತ್ರ ನಮಗೆ ಹಂಚಲು ಸಾಧ್ಯವಾಗುತ್ತದೆ. ಆದ್ದರಿಂದ ಚಿಂತೆ ಮಾಡಿ ನೋಡಿ, ನಮ್ಮ ಒಳಗೆ ಕ್ರಿಸ್ತನು ಇದ್ದಾನೆಯೇ? ನನ್ನ ಒಳಗೆ ಕ್ರಿಸ್ತನ ಶುಭ ಸಂದೇಶದ ಮೌಲ್ಯಗಳು ತುಂಬಿಕೊಂಡಿದೆಯೇ? ಕ್ರಿಸ್ತನನ್ನು ತುಂಬಿಕೊಂಡು ಕ್ರಿಸ್ತನನ್ನು ನನ್ನ ಜೊತೆ ಇರುವ ವ್ಯಕ್ತಿಗಳಿಗೆ ಕೊಡಲು ನನಗೆ ಸಾಧ್ಯವಾಗುತ್ತಿದೆಯೇ? ಈ ಒಂದು ಪ್ರಶ್ನೆ ನಾವು ನಮಗೆ ಕೇಳಬೇಕು. ಕ್ರಿಸ್ತನನ್ನು ಕೊಡಲು ನನಗೆ ಸಾಧ್ಯವಾಗಬೇಕೆಂದರೆ ಕ್ರಿಸ್ತನು ನನ್ನ ಒಳಗಿರಬೇಕು. ಕ್ರಿಸ್ತನ ಕುರಿತಿರುವ ಈ ಲೋಕದ ಅರಿವುಗಳೆಲ್ಲ ತಪ್ಪಾದ ಅರಿವುಗಳು. ಅವರು ತಪ್ಪಾಗಿ ಕ್ರಿಸ್ತನನ್ನು ತಿಳ್ಕೊಂಡಿದ್ದಾರೆ. ಅವರು ಪ್ರವಾದಿ ಅಂತ ಹೇಳ್ತಿದ್ದಾನೆ, ಅನೇಕ ದೇವರುಗಳಲ್ಲಿ ಒಂದು ದೇವರು ಅಂತ ಹೇಳ್ತಿದ್ದಾನೆ, ಒಂದು ಮಹತ್ವದ ವ್ಯಕ್ತಿತ್ವ ಎಂದು ಹೇಳ್ತಿದ್ದಾರೆ. ಹಾಗೆ ಹಲವಾರು ರೀತಿಯಲ್ಲಿ ಕ್ರಿಸ್ತನನ್ನು ಅರ್ಥ ಮಾಡಿಕೊಂಡಿದ್ದಾರೆ.
ಆದರೆ ಕ್ರಿಸ್ತನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂದರೆ ಕ್ರಿಸ್ತನನ್ನು ಹೇಳಿಕೊಡುವುದರಲ್ಲಿ ಏನೇನೋ ತಪ್ಪಾಗಿದೆ. ಯಾಕೆ ಆ ತಪ್ಪು ಬಂತು? ಅದಕ್ಕೆ ಒಂದೇ ಒಂದು ಉತ್ತರ, ಕ್ರಿಸ್ತನನ್ನು ಹೇಳಿಕೊಡುವುದರಲ್ಲಿ ನನಗೆ ತಪ್ಪಾಗಿದೆ. ನನ್ನ ಒಳಗೆ ಕ್ರಿಸ್ತನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಕ್ರಿಸ್ತನು ನನ್ನ ಒಳಗಿದ್ದರೆ ಮಾತ್ರ, ಕ್ರಿಸ್ತನ ಚೈತನ್ಯ ನನ್ನೊಳಗಿದ್ದರೆ ಮಾತ್ರ, ಕ್ರಿಸ್ತನ ಶುಭ ಸಂದೇಶದ ಮೂಲ್ಯಗಳು ನನ್ನ ಒಳಗಿದ್ದರೆ ಮಾತ್ರ ಕ್ರಿಸ್ತನನ್ನು ಬೇರೆಯವರಿಗೆ, ನೆರೆಯವರಿಗೆ ಹಂಚಲು ನನಗೆ, ನಿನಗೆ, ನಮಗೆಲ್ಲ ಸಾಧ್ಯವಾಗುತ್ತದೆ. ಕ್ರಿಸ್ತನು ನಮ್ಮೊಳಗೆ ಇದ್ದಾನೆ. ನಂಬಿಕೆ ಇದೆಯಾ? ನಂಬಿಕೆ ಇದೆ. ಎಷ್ಟರ ಮಟ್ಟಿಗೆ ನಂಬಿಕೆ ಇದೆ? 100% ನಂಬಿಕೆ ಇದೆ. ಹಾಗಾದರೆ ನಾವೆಲ್ಲರೂ ಕ್ರಿಸ್ತನನ್ನು ಹಂಚಿದ್ದೀವ? ಕ್ರಿಸ್ತನನ್ನು ಕೊಟ್ಟಿದ್ದೇವ? ಈ ಪ್ರಶ್ನೆಯನ್ನು ನಾನು ನಿಮಗೆ ಕೇಳುತ್ತಾ ಇಲ್ಲ, ನೀವು ನಿಮಗೆ ಕೇಳಬೇಕು. ನಾನು ಈ ಪ್ರಶ್ನೆ ನಿಮ್ಮಲ್ಲಿ ಕೇಳ್ತಾ ಇಲ್ಲ, ನೀವೇ ಕೇಳಿ ನೋಡಿ, ಕ್ರಿಸ್ತನನ್ನು ಎಷ್ಟರ ಮಟ್ಟಿಗೆ ನಾನು ಹಂಚಿದ್ದೇನೆ? ಹಂಚಲು ಬರುವಷ್ಟು ಕ್ರಿಸ್ತ ನನ್ನೊಳಗಿದ್ದಾನ? ಕ್ರಿಸ್ತರ ಶುಭ ಸಂದೇಶ ನನ್ನ ಒಳಗಿದೆಯಾ? ಕ್ರಿಸ್ತರ ಶುಭ ಸಂದೇಶದ ಮೂಲ್ಯಗಳನ್ನು ಸೇರಿಸಿ ನನ್ನ ಜೀವನವನ್ನು ಮುನ್ನಡೆಸಲು ನನಗೆ ಸಾಧ್ಯವಾಗುತ್ತಿದೆಯಾ? ಈ ಚಿಂತೆ ನಾವು ನಮ್ಮಲ್ಲಿ ಕೇಳಬೇಕು. ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬೋಧನೆಗಳು, ಕ್ರಿಸ್ತನ ಶುಭ ಸಂದೇಶ ನನ್ನ ಒಳಗಿದೆ? ನನ್ನೊಳಗಿದ್ದರೆ ಮಾತ್ರ, ನಮ್ಮ ಒಳಗಿದ್ದರೆ ಮಾತ್ರ ಕ್ರಿಸ್ತನನ್ನು ನಮ್ಮ ಜೊತೆ ಇರುವವರಿಗೆ ಹಂಚಲು ಸಾಧ್ಯ. ಆತ್ಮೀಯರೇ, ವಚನವನ್ನು ಓದಿದಾಗ ಅದರ ನೆಕ್ಸ್ಟ್ ಪಾರ್ಟಲ್ಲಿ ನಾವು ಕೇಳಿದೆವು, ಲೋಕದ ಉತ್ತರಗಳೇನೋ ತಪ್ಪಾಗ್ಬಿಡ್ತು. ಹಲವಾರು ರೀತಿಯಲ್ಲಿ ಕ್ರಿಸ್ತನನ್ನು ಅರ್ಥ ಮಾಡಿಕೊಂಡಿದ್ರು. ನೆಕ್ಸ್ಟ್ ತದನಂತರ ಕ್ರಿಸ್ತರು ಶಿಷ್ಯರಲ್ಲಿ ಕೇಳ್ತಾರೆ, ಆದರೆ ನಾನು ಯಾರಂತ ನೀವು ಹೇಳ್ತಾ ಇದ್ದೀರಾ? ಒಂದು ಪ್ರಶ್ನೆ. ಅನೇಕ ಜನರು ಏನೇನೋ ಹೇಳ್ತಾ ಇದ್ದಾರೆ, ಸುತ್ತಮುತ್ತ ಇರುವ ಜನರು ಏನೇನೋ ಹೇಳ್ತಾ ಇದ್ದಾರೆ, ಆದರೆ ನೀನು ಏನು ಹೇಳ್ತಾ ಇದೀಯಾ? ಇದೊಂದು ಇಂಪಾರ್ಟೆಂಟ್ ಕ್ವಶನ್. ನಾನು ಯಾರಂತ ನೀನು ಹೇಳ್ತಾ ಇದೀಯಾ? ನಾನು ಯಾರಂತ ಲೋಕ ಹೇಳ್ತಾ ಇದೆ, ನೆಕ್ಸ್ಟ್ ನಾನು ಯಾರಂತ ನೀನು ಹೇಳ್ತಾ ಇದೀಯಾ? ಇದೊಂದು ಮಹತ್ವದ ಚಿಂತೆಗೆ ತರಬೇಕಾದಂತಹ ಒಂದು ಕ್ವಶನ್, ಒಂದು ಪ್ರಶ್ನೆ. ನಾನು ಯಾರಂತ ನೀನು ಹೇಳ್ತಾ ಇದೀಯಾ? ಆತ್ಮೀಯರೇ, ಚಿಂತೆ ಮಾಡಿ ನೋಡಿ, ಕ್ರಿಸ್ತನು ಯಾರಂತ ಹೇಳಲು ನಮಗೆ ಸಾಧ್ಯವಾಗುತ್ತಿದೆಯೇ? ಕ್ರಿಸ್ತನು ನಮ್ಮ ಒಳಗಿದ್ದರೆ ಮಾತ್ರ ಕ್ರಿಸ್ತನು ಯಾರಂತ ಹೇಳಲು ನಮಗೆ ಸಾಧ್ಯ. ಪೇತ್ರನಲ್ಲಿ ಕರ್ತನು ಹೇಳಿದ ಮಾತಿದು, ಈ ಲೋಕದ ಶಕ್ತಿಗಳಲ್ಲ, ನಿನ್ನ ಮಾಂಸರಕ್ತಗಳಲ್ಲ, ಸ್ವರ್ಗೀಯನಾದ ನನ್ನ ಪಿತನು ನಿನಗಿದು ಅರ್ಥ ಮಾಡಿಕೊಟ್ಟಿದ್ದು. ಈ ಉತ್ತರ ನೀನು ಕೊಟ್ಟಿದ್ದು. ಪೇತ್ರ ಏನು ಉತ್ತರ ಕೊಟ್ಟಿದ್ದ? ಪೇತ್ರ ಹೇಳಿದ್ದ, ನೀನು ಜೀವಿಸುವ ಸರ್ವಶಕ್ತನಾದ ದೇವರ ಪುತ್ರ. ಹೌದಾನೆ? ಈ ರೀತಿ ಪೇತ್ರ ಉತ್ತರ ಕೊಟ್ಟಿದ್ದ. ಲೋಕದ ಉತ್ತರಗಳೆಲ್ಲ ತಪ್ಪಾಗ್ಬಿಟ್ಟು ಶಿಷ್ಯರಲ್ಲಿ ಕೇಳಿದ ಕ್ರಿಸ್ತ, ನಾನು ಯಾರಂತ ಜನರು ಹೇಳ್ತಾ ಇದ್ದಾರೆ ಅಂತ ಕೇಳಿದ. ಅದಕ್ಕೆ ಶಿಷ್ಯರಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದ ಪೇತ್ರ ಉತ್ತರ ನೀಡಿದ. ಪೇತ್ರ ಹೇಳಿದ, ನೀವು ಜೀವಿಸುವ ದೇವರ ಪುತ್ರ, ನೀವು ನಿತ್ಯವೂ ಜೀವಿಸುವ ಜೀವಂತ ದೇವರ ಪುತ್ರ ಅಂತ ಪೇತ್ರನು ಕ್ರಿಸ್ತನಿಗೆ ಉತ್ತರ ಕೊಟ್ಟ. ಉತ್ತರ ಸರಿ, ನಮಗೆ ಗೊತ್ತು, ನಾವು ಹೇಳಬೇಕಾದ ಉತ್ತರ ಅದು, ಲೋಕ ಹೇಳಬೇಕಾದ ಉತ್ತರ. ಪೇತ್ರ ಉತ್ತರ ಕೊಟ್ಟ. ಅದಕ್ಕೆ ಕ್ರಿಸ್ತ ಹೇಳಿದ ಮಾತು, ಪೇತ್ರನೇ, ಈ ಲೋಕವಲ್ಲ ನಿನಗಿದು ಕಲಿಸಿದ್ದು, ಮಾಂಸರಕ್ತಗಳಲ್ಲ ನಿನಗಿದು ಹೇಳ್ಕೊಟ್ಟಿದ್ದು, ನಿನಗಿದು ಹೇಳ್ಕೊಟ್ಟಿದ್ದು ಯಾರು? ಪಿತನಾದ ದೇವರು ಈ ಸತ್ಯವನ್ನು ನಿನಗೆ ಹೇಳಿಕೊಟ್ಟಿದ್ದಾನೆ. ಹಾಗಂದರೆ ಆತ್ಮೀಯರೇ, ಕ್ರಿಸ್ತನನ್ನು ಈ ಲೋಕಕ್ಕೆ ಹಂಚಬೇಕಾದರೆ ನಾವು ಮಾಂಸರಕ್ತಗಳಿಂದ ವಿಶ್ವಾಸವನ್ನು ಸ್ವೀಕರಿಸಿದ ವ್ಯಕ್ತಿಗಳಾಗಿರಬಾರದು. ಮತ್ತು ಯಾರಾಗಿರಬೇಕು? ದೇವರಿಂದ ವಿಶ್ವಾಸವನ್ನು ಸ್ವೀಕರಿಸಿದ ದೇವರ ಅನುಭವವುಳ್ಳ ವ್ಯಕ್ತಿಗಳಾಗಿರಬೇಕು. ಆಗ ಮಾತ್ರ ದೇವರನ್ನು ಹಂಚಲು ನನಗೆ ಸಾಧ್ಯ. ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ ನಮಗೆ ಎಲ್ಲಿಂದ ಸಿಕ್ಕಿದ್ದು? ಚಿಂತೆ ಮಾಡಿ ನೋಡಿ. ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ, ನಮ್ಮ ಕ್ರಿಸ್ತೀಯ ಮಹತ್ವದ ಪಾರಂಪರ್ಯ ಎಲ್ಲಿಂದ ನಮಗೆ ಸಿಕ್ಕಿದ್ದು? ನಮ್ಮ ಮಾತಾಪಿತೃಗಳು, ನಮ್ಮ ಪೂರ್ವಿಕರು ಕ್ರಿಸ್ತು ಧರ್ಮಕ್ಕೆ ಸೇರಿದರಿಂದ ಅಲ್ಲವೇ?
ಹೌದಾನೆ? ನಮ್ಮ ಮಾತಾಪಿತೃಗಳು, ನಮ್ಮ ಪೂರ್ವಿಕರು ಎಲ್ಲರೂ ಕ್ರಿಸ್ತು ಧರ್ಮಕ್ಕೆ, ಕ್ರಿಸ್ತುವನ್ನು ಸ್ವೀಕರಿಸುವುದಾಗಿದ್ದರಿಂದ ನಾನು ಕ್ರಿಸ್ತ ಭಕ್ತನಾಗಿದ್ದೇನೆ, ಕ್ರಿಸ್ತನನ್ನು ದೇವರನ್ನಾಗಿ ನಂಬಿದ್ದೇನೆ. ಹಾಗಾದರೆ ನಮ್ಮ ನಂಬಿಕೆ ಎಲ್ಲಿಂದ ಬಂದಿದ್ದು? ಮಾಂಸ ರಕ್ತಗಳಿಂದ ಬಂದಿದ್ದು. ನಮ್ಮ ಪೂರ್ವಿಕರಿಂದ ನಮಗೆ ನಂಬಿಕೆ ಬಂದಿದ್ದರೆ ಅದೆಲ್ಲಿಂದ ಬಂದಿದ್ದು? ಮಾಂಸ ರಕ್ತಗಳಿಂದ ಬಂದಿದ್ದು. ಯಾಕಂದರೆ ಮಾಂಸ ರಕ್ತಗಳಿಂದು ಶರೀರದಿಂದ ಶರೀರಕ್ಕೆ ಬಂದ ನಂಬಿಕೆ. ನಮ್ಮ ಮಾತಾಪಿತೃಗಳ ಶರೀರದಿಂದ ನಾವು ಶರೀರವನ್ನು ಸ್ವೀಕರಿಸಿದೆವು. ಹೌದಾನೆ? ಹೌದು. ಹಾಗಾದರೆ ನಮ್ಮ ನಂಬಿಕೆ ಎಲ್ಲಿಂದ ಬಂದಿದ್ದು? ಮಾಂಸ ರಕ್ತಗಳಿಂದ ನಮಗೆ ದೊರಕಿದ್ದು, ಅವರ ಕೈಯಿಂದ ನಮಗೆ ಸಿಕ್ಕಿದ್ದು, ನಮ್ಮ ಪೂರ್ವಿಕರಿಂದ ನಮಗೆ ದೊರಕಿದ್ದ ವಿಶ್ವಾಸದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಕ್ರಿಸ್ತನು ಏನೇ ಹೇಳಿದ? ಪೇತ್ರನೇ, ಮಾಂಸ ರಕ್ತಗಳಲ್ಲ, ಸ್ವರ್ಗೀಯನಾದ ನಿನ್ನ ಪಿತನು ಈ ಉತ್ತರವನ್ನು ಹೇಳಲು ನಿನಗೆ ಶಕ್ತಿ ನೀಡಿದ. ಈ ಉತ್ತರ ನೀಡಿದ್ದು ಪಿತನಾದ ದೇವರು. ಹೌದು ಆತ್ಮೀಯರೇ, ಪಿತನಾದ ದೇವರ ಅನುಭವ ಇದ್ದರೆ ಮಾತ್ರ, ದೇವರಿಂದ ದೊರಕಿದ ಒಂದು ವಿಶ್ವಾಸ ನಮ್ಮೊಳಗಿದ್ದರೆ ಮಾತ್ರ ಕ್ರಿಸ್ತನನ್ನು ಈ ಲೋಕಕ್ಕೆ ಹಂಚಲು ನಮಗೆ ಸಾಧ್ಯವಾಗುತ್ತದೆ. ಇಲ್ಲದೆ ನಮಗೆ ಸಾಧ್ಯವಾಗಲ್ಲ. ಮಾಂಸ ರಕ್ತಗಳಿಂದ ದೊರಕಿದ ಉತ್ತರಗಳನ್ನು ಈ ಲೋಕಕ್ಕೆ ನಾವು ನೀಡಿದರೆ ಉತ್ತರಗಳು ತಪ್ಪಿ ಹೋಗುವ ಸಾಧ್ಯತೆಗಳಿವೆ. ಆದುದರಿಂದ ಆತ್ಮೀಯವಾಗಿ ನಾವು ಅನುಭವಿಸಿದ ದೇವರನ್ನು ಈ ಲೋಕಕ್ಕೆ ಹಂಚಲು ನಮಗೆ ಸಾಧ್ಯವಾಗಬೇಕು. ಅದಕ್ಕೆ ಏನು ಬೇಕು? ದೇವರ ಅನುಭವ ಇರುವ ವ್ಯಕ್ತಿಗಳಾಗಿ ನಾವು ಮಾರ್ಪಡಬೇಕು. ದೇವರ ಅನುಭವ ಸ್ವಂತ ಜೀವನದಲ್ಲಿ ಸ್ವೀಕರಿಸಿದ ವ್ಯಕ್ತಿಗಳಾಗಿ ನಾವು ಮಾರ್ಪಟ್ಟರೆ ಮಾತ್ರ ದೇವರನ್ನು ಈ ಲೋಕಕ್ಕೆ ಹಂಚಲು ನಮಗೆ ಸಾಧ್ಯವಾಗುತ್ತವೆ. ಮಾಂಸ ರಕ್ತಗಳಿಂದ ದೊರಕಿದ ವಿಶ್ವಾಸವನ್ನು, ನಮ್ಮ ಪೂರ್ವಿಕರಿಂದ ದೊರಕಿದ ವಿಶ್ವಾಸವನ್ನು ಅದನ್ನು ಸ್ವೀಕರಿಸಿ ಅದರ ಮೇಲೆ ಅಡಿಪಾಯ ಹಾಕಿಕೊಂಡು ನಾವೇ ದೇವರಲ್ಲಿಗೆ ಹೋಗಿ ದೇವರ ಅನುಭವವನ್ನು ಸ್ವೀಕರಿಸಿ ನಾವು ದೇವರನ್ನು ಸ್ವೀಕರಿಸಿದರೆ ಮಾತ್ರ ಒಂದು ಆತ್ಮೀಯ ಅನುಭವ ತುಂಬಿದ ವ್ಯಕ್ತಿಗಳಾಗಿ ಮಾರ್ಪಡಲು ನಿನಗೆ ಸಾಧ್ಯವಾಗುತ್ತವೆ. ಹಾಗೆ ಸಾಧ್ಯವಾದರೆ ಮಾತ್ರ ಈ ಸ್ವೀಕರಿಸಿದ ದೇವರನ್ನು ನನ್ನ ನೆರೆಯವರಿಗೆ, ನನ್ನ ಹೊರೆಯವರಿಗೆ ಹಂಚಿಕೊಡಲು ನಿನಗೂ ಸಾಧ್ಯವಾಗುತ್ತವೆ. ಇಲ್ಲದಿದ್ದರೆ ಮಾಂಸ ರಕ್ತಗಳಿಂದ ದೊರಕಿದ ನಂಬಿಕೆಯನ್ನು ನಾವು ಹಂಚುವಾಗ ನಮ್ಮ ಉತ್ತರಗಳು ತಪ್ಪಿ ಹೋಗುವ ಎಲ್ಲ ವಿಧ ಸಾಧ್ಯತೆಗಳು ಇವೆ ಅಂತ ನಾವು ತಿಳಿದುಕೊಳ್ಬೇಕು. ಆಗ್ತಾ ಇರೋದು ಅದೇ. ಏನದು? ನಮ್ಮ ಜೀವನದಲ್ಲಿ ದೇವರ ಅನುಭವದ ಕಮ್ಮಿ ನಮ್ಮ ಜೀವನದಲ್ಲಿ ಬಂದಾಗ ಏನಾಗತ್ತೆ? ನಂಬಿಕೆಯಲ್ಲಿ ನಾವು ಹಿಂದುಳಿತೀವಿ. ಜೀವನ ಶೈಲಿಯಲ್ಲಿ ಏನೇನೋ ಕೊರತೆಗಳು ಬರುತ್ತೆ. ನಮ್ಮ ಕುಟುಂಬ ಜೀವನದಲ್ಲಿ, ವ್ಯಕ್ತಿ ಜೀವನದಲ್ಲಿ ಏನೇನೋ ಕೊರತೆಗಳು ಬರುತ್ತೆ. ಆದುದರಿಂದ ದೇವರನ್ನು ಅನುಭವಿಸಿ ವ್ಯಕ್ತಿಗಳಾಗಿ ನಮ್ಮ ವ್ಯಕ್ತಿತ್ವ, ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಪರ್ಸನಲ್ ಆಗಿ ದೇವರನ್ನು ನಾವು ಅರಿತಿದ್ದೀವಿ ಎಂಬುದು ಬಹಳ ಮುಖ್ಯದ ಒಂದು ವಿಷಯ, ಬಹಳ ಮುಖ್ಯವಾದ ಒಂದು ವಿಷಯ. ಈ ಲೋಕದಲ್ಲಿ ನಾವು ನೋಡ್ಬೋದು, ಅನೇಕ ವ್ಯಕ್ತಿಗಳು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರಾಗಿದ್ದರೂ ತಮ್ಮ ನಂಬಿಕೆಗಳನ್ನು ಬಿಟ್ಟು ಹೊರಗೋಗೋದು ನೋಡಿದ್ದೀರಲ್ಲ. ಬೇರೆ ವಿಶ್ವಾಸಕ್ಕೆ, ಬೇರೆ ನಂಬಿಕೆಗಳಿಗೆ, ಬೇರೆ ವಿಶ್ವಾಸ ಸಂಹಿತೆಗಳಿಗೆ ಹಿಂದಿರುಗುವುದನ್ನು ನಾವು ನೋಡಿದ್ದೇವೆ. ಯಾಕೆ ಹೀಗಾಗತ್ತೆ? ವಿಶ್ವಾಸವನ್ನು ಮಾಂಸ ರಕ್ತಗಳಿಂದ ಮಾತ್ರ ಸ್ವೀಕರಿಸಿದಾಗ ಈಗ ತಪ್ಪಾಗತ್ತೆ. ಆದರೆ ನಂಬಿಕೆಯನ್ನು, ವಿಶ್ವಾಸವನ್ನು ಆತ್ಮದಿಂದ ದೇವರ ಅನುಭವವನ್ನು ಒಳಗೊಂಡು ಸ್ವೀಕರಿಸಿದಾಗ ಅದು ಎಂದೂ ಹಿಂದಿರುಗಲು ನಮಗೆ ಸಾಧ್ಯವಾಗುವುದಿಲ್ಲ. ಎಂದೂ ಈ ದೇವರ ಸನ್ನಿಧಿಯಿಂದ ಹಿಂದಿರುಗಿ ಬೇರೆ ಕಡೆ ಹೋಗಲು ನಮಗೆ ಸಾಧ್ಯವಾಗುವುದಿಲ್ಲ. ಅದರಿಂದ ಆತ್ಮೀಯರೇ, ದೇವರನ್ನು ಈ ಲೋಕಕ್ಕೆ ಕೊಡಲು ನಮಗೆ ಸಾಧ್ಯವಾಗಬೇಕೆಂದರೆ ದೇವರ ಅನುಭವ ನಮ್ಮ ಒಳಗೆ ಇರಬೇಕು. ದೇವರ ಅನುಭವದೊಂದಿಗೆ ಸೇರಿದರೆ ಮಾತ್ರ, ದೇವರ ಅನುಭವವನ್ನು ಒಳಗಿಟ್ಟರೆ ಮಾತ್ರ ನಮ್ಮ ಸುತ್ತಮುತ್ತ ಇರುವ ಜನರಿಗೆ ದೇವರನ್ನು ಕ್ರಿಸ್ತನನ್ನು ಕೊಡಲು ನಮಗೆ ಸಾಧ್ಯವಾಗುತ್ತದೆ. ಕ್ರಿಸ್ತನನ್ನು ನೆರೆಯವರಿಗೆ, ಹೊರೆಯವರಿಗೆ ಹೇಗೆ ಕೊಡಲು ನಮಗೆ ಸಾಧ್ಯ? ಭಾಷಣ ಮಾಡಬೇಕಾ? ಬೈಬಲ್ ಹಿಡ್ಕೊಂಡು ನಮ್ಮ ಊರಿಗೆ ಹೋಗಿ ಅಲ್ಲಿನ ಕಟ್ಟೆ ಮೇಲೆ ಹತ್ತು ನಿಂತ್ಕೊಂಡು ಬೈಬಲ್ ತೆರೆದು ಭಾಷಣ ಮಾಡಿದ್ರೆ ಎಲ್ಲರೂ ನಂಬ್ತಾರ? ನಂಬಲ್ಲ. ಯಾರೂ ನಂಬಲ್ಲ. ಮತ್ತೇನು ಮಾಡಬೇಕು? ಈ ಬೈಬಲ್ ತೆರೆದಿಟ್ಟು ಓದಿ ಅದರಿಂದಿರುವ ಒಳ್ಳೆಯ ಮೂಲ್ಯಗಳನ್ನು ನಮ್ಮ ಜೀವನಕ್ಕೆ ಅಳವಡಿಸಿ ನಮ್ಮ ಊರಿಗೆ ಹೋಗಿ ಜೀವನ ಮಾಡುವಾಗ ಅವ್ರು ನೋಡ್ತಾರೆ, ಈ ವ್ಯಕ್ತಿಯಲ್ಲಿ ಏನೇನೋ ಬದಲಾವಣೆಗಳಿವೆ. ಯಾಕೆ ಇಷ್ಟು ಸಂತೋಷದಿಂದ ಇವನು ಜೀವನ ಮಾಡ್ತಿದ್ದಾನೆ?
ಇವನ ಕುಟುಂಬ ಜೀವನದಲ್ಲಿ ಯಾಕೆ ಇಷ್ಟು ಸಂತೋಷ ಇದೆ? ಅವನಿಗೆ ರೋಗ ಇದೆ, ಅವನಿಗೆ ಆರ್ಥಿಕ ಸಮಸ್ಯೆ ಇದೆ, ಅವನ ಜೀವನದಲ್ಲಿ ಕೊರತೆ ಇದೆ, ಆದರೆ ಯಾಕೆ ಇಷ್ಟು ಸಂತೋಷ ಅವನ ಕುಟುಂಬದಲ್ಲಿ? ಆ ವ್ಯಕ್ತಿಗೆ ಯಾಕೆ ಇಷ್ಟು ಸಂತೋಷ? ಯಾಕೆ ಅವನಿಷ್ಟು ಒಳಿತನ್ನು ಮಾಡ್ತಾ ಇದ್ದಾನೆ? ಈ ಸಮೂಹದಲ್ಲಿ ಯಾಕೆ ಇಷ್ಟು ಒಳ್ಳೆಯ ವ್ಯಕ್ತಿಯಾಗಿ ಅವನು ಜೀವನ ಮಾಡ್ತಾ ಇದ್ದಾನೆ ಎಂಬ ಒಂದು ಪ್ರಶ್ನೆ ಅವರ ಮನಸ್ಸಲ್ಲಿ ಹುಟ್ಟತ್ತೆ. ಆ ಪ್ರಶ್ನೆಗೆ ಉತ್ತರವೇ ಕ್ರಿಸ್ತ ಎಂಬ ಉತ್ತರ. ಆ ಪ್ರಶ್ನೆಗೆ ಉತ್ತರವೇ ಕ್ರಿಸ್ತ ಎಂಬ ಉತ್ತರ. ಹಾಗೆ ಕ್ರಿಸ್ತನನ್ನು ನಮ್ಮ ಸುತ್ತಮುತ್ತ ಇರುವ ಜನರು ಅರ್ಥ ಮಾಡ್ಕೊಳ್ತಾರೆ. ಕ್ರಿಸ್ತ ಯಾರೆಂದು ಅವರಿಗೆ ಗೊತ್ತಾಗುತ್ತೆ. ಕ್ರಿಸ್ತನ ಶುಭ ಸಂದೇಶದ ಮೂಲ್ಯಗಳು ಏನು ಅಂತ ಅವರಿಗೆಲ್ಲ ಅರ್ಥ ಆಗತ್ತೆ. ಆದ್ದರಿಂದ ಆತ್ಮೀಯರೇ, ನಾವೆಲ್ಲರೂ ನಮ್ಮ ಜೀವನದ ಮೂಲಕ ಕ್ರಿಸ್ತನನ್ನು ಸಾರುವವರಾಗಬೇಕು. ಕ್ರಿಸ್ತನನ್ನು ನಮ್ಮ ಜೀವನದ ಮೂಲಕ, ನಮ್ಮ ನಡವಳಿಕೆಗಳ ಮೂಲಕ ಈ ಲೋಕಕ್ಕೆ ಕೊಡುವ ವ್ಯಕ್ತಿಗಳಾಗಿ ನಾವೆಲ್ಲರೂ ಜೀವನ ಮಾಡಬೇಕಾಗಿದೆ. ಒಂದು ಒಳ್ಳೆಯ ತಂದೆಯಾಗಿ ತಮ್ಮ ಕುಟುಂಬ ಜೀವನವನ್ನು ಮುನ್ನಡೆಸುವಾಗ ಆತ ಕ್ರಿಸ್ತನನ್ನು ತನ್ನ ಕುಟುಂಬಕ್ಕೆ, ತನ್ನ ಊರಿಗೂ, ತನ್ನ ಸಮೂಹಕ್ಕೂ ಕೊಡುವ ವ್ಯಕ್ತಿಯಾಗಿ ಮಾರ್ಪಡುತ್ತಾನೆ. ಒಂದು ಉತ್ತಮ ತಾಯಿಯಾಗಿ ಒಂದು ಸ್ತ್ರೀ ತನ್ನ ಜೀವನವನ್ನು ನಡೆಸುವಾಗ ಅವಳು ಕ್ರಿಸ್ತನನ್ನು ಲೋಕಕ್ಕೆ ಹಂಚುವ ವ್ಯಕ್ತಿಯಾಗಿ ಮಾರ್ಪಡುತ್ತಾಳೆ. ಒಂದು ಒಳ್ಳೆಯ ಮಗನಾಗಿ ಕುಟುಂಬದಲ್ಲಿ ನಮ್ಮ ನಿರ್ವಹಣೆಗಳನ್ನು ಮಾಡಿಕೊಂಡು ನಾವು ಜೀವನವನ್ನು ನಡೆಸುವಾಗ ನಾವು ಕ್ರಿಸ್ತನನ್ನು ಲೋಕಕ್ಕೆ ಹಂಚಿಕೊಡುವ ವ್ಯಕ್ತಿಗಳಾಗಿ ಮಾರ್ಪಡುತ್ತೇವೆ. ಹೌದು ಆತ್ಮೀಯರೇ, ನಮ್ಮ ಜೀವನವನ್ನು ನಾವಿರುವ ಅವಸ್ಥೆಗಳಲ್ಲಿ, ನಾವಿರುವ ಕುಟುಂಬಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಶುಭ ಸಂದೇಶವನ್ನು ಇಟ್ಕೊಂಡು ಮುನ್ನಡೆಸುವಾಗ ಕ್ರಿಸ್ತನನ್ನು ಲೋಕಕ್ಕೆ ಹಂಚಿಕೊಡುವ ವ್ಯಕ್ತಿಗಳಾಗಿ ನಾವೆಲ್ಲರೂ ಮಾರ್ಪಡುತ್ತೇವೆ. ಇದೇ ನಮ್ಮಲ್ಲಿ ಆಗಬೇಕಾದ ಮೊದಲನೆಯ ಬದಲಾವಣೆಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಬದಲಾವಣೆಗಳೇನು? ರೋಗ ಹೋಗೋದಲ್ಲ, ಅದು ಮಾತ್ರ ಅಲ್ಲ. ನನ್ನ ಆರ್ಥಿಕ ಸಮಸ್ಯೆ ಪರಿಹಾರ ಲಭಿಸೋದು ಮಾತ್ರವಲ್ಲ ಬದಲಾವಣೆ. ನನ್ನ ಕೊರತೆಗಳು ಪೂರ್ಣವಾಗಿ ನನ್ನಿಂದ ದೂರ ಹೋಗುವುದಲ್ಲ ನನ್ನ ಜೀವನದಲ್ಲಿ ಆಗಬೇಕಾದಂತಹ ಒಂದನೆಯ ಬದಲಾವಣೆ. ಅದು ಕ್ರಿಸ್ತನಿಗೋಸ್ಕರ ಕ್ರಿಸ್ತನನ್ನು ಹೊಗಳಿಕೊಂಡು, ಕ್ರಿಸ್ತನ ಶುಭ ಸಂದೇಶದ ಮೂಲ್ಯಗಳನ್ನು ನನ್ನ ಒಳಗಿಟ್ಕೊಂಡು ಜೀವನ ಮಾಡ್ತೀವಲ್ಲ, ಅದೇ ನನ್ನ ಜೀವನದಲ್ಲಿ, ನಿನ್ನ ಜೀವನದಲ್ಲಿ ಆಗಬೇಕಾದ ಮೊದಲನೆಯ ಬದಲಾವಣೆ. ಈ ಬದಲಾವಣೆ ಬಂದರೆ ಏನಾಗುತ್ತೆ ಗೊತ್ತಾ? ಬಾಕಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಬಂದಂಗೆ. ಬೇರೆ ಏನು ಸಮಸ್ಯೆ ನಮ್ಮ ಜೀವನದಲ್ಲಿ? ಆರ್ಥಿಕ ಸಮಸ್ಯೆ ಇದೆಯಾ? ರೋಗಗಳಿದೆಯಾ? ನಮ್ಮ ಜೀವನದಲ್ಲಿ ಕೊರತೆಗಳಿವೆಯಾ? ವಿದ್ಯಾಭ್ಯಾಸ ಇಲ್ವಾ? ಜಾಬ್ ಇಲ್ವಾ? ಈ ಕೊರತೆಗಳಿಗೆಲ್ಲ ಒಂದೇ ಪರಿಹಾರ, ಕ್ರಿಸ್ತನು ನಿನ್ನ ಒಳಗಿದ್ದರೆ ಎಲ್ಲದಕ್ಕೂ ಪರಿಹಾರ. ಆ ಒಂದು ಪರಿಹಾರವನ್ನು ಹುಡ್ಕೊಂಡು, ಆ ಒಂದು ಪರಿಹಾರವನ್ನು ಸ್ವೀಕರಿಸಿ ಕ್ರಿಸ್ತನನ್ನು ನಮ್ಮ ಒಳ ತುಂಬಿಸಿ ಜೀವಿಸುವಾಗ ನಮ್ಮ ಜೀವನದಲ್ಲಿ ಈ ಲೋಕಕ್ಕೆ ಸೇರಿದ ಕೊರತೆಗಳೆಲ್ಲ ಪರಿಹಾರ ಪಡಿಸಲ್ಪಡುವುದು. ಈ ಒಂದು ನಂಬಿಕೆ, ಈ ಒಂದು ಬದಲಾವಣೆ ಆತ್ಮೀಯರೇ ನಮ್ಮ ಜೀವನದಲ್ಲಿ ಆಗಬೇಕಾಗಿದೆ. ಈ ಒಂದು ಬದಲಾವಣೆಯನ್ನು ಜೀವನದಲ್ಲಿ ಸ್ವೀಕರಿಸಿ ನಮ್ಮ ಜೀವನವನ್ನು ಮುನ್ನಡೆಸಬೇಕಾಗಿದೆ. ಇದೇ ಇವತ್ತಿನ ವಚನದಲ್ಲಿ ಸಂತ ಮತ್ತಾಯನು ಬರೆದ ಶುಭ ಸಂದೇಶದ 16ನೇ ಅಧ್ಯಾಯದ 13ರಿಂದ 18ರವರೆಗಿನ ವಾಕ್ಯಗಳು ನೀವು ಮನೆಯಲ್ಲಿ ಓದಿ ಇದೊಂದು ಧ್ಯಾನಿಸಬೇಕು. ಈ ವಚನವನ್ನು ವಿಚಿಂತನೆಗೆ ಒಳಪಡಿಸಬೇಕು. ಏನು ನನ್ನ ಜೀವನದಲ್ಲಿ ಆಗಬೇಕಾದ ಬದಲಾವಣೆ? ಅದು ಸರಿಯಾದ ಉತ್ತರ ನೀಡಲು ಅಷ್ಟರ ಮಟ್ಟಿಗೆ ಕ್ರಿಸ್ತನ ಬಗ್ಗೆ ಇರುವ ಬೋಧನೆಗಳು ನನ್ನ ಒಳಗೆ ಬರುವಂತಹ ಬದಲಾವಣೆ, ಅದು ಮೊದಲನೆಯ ಬದಲಾವಣೆ. ಆ ಬದಲಾವಣೆಯನ್ನು ಬರೆಸಿಕೊಂಡು, ಆ ಬದಲಾವಣೆಯನ್ನು ನಮ್ಮ ಜೀವನಕ್ಕೆ ತಂದು ನಮ್ಮ ಕೊರತೆಗಳನ್ನು ದೇವರ ಮುಂದಿಟ್ಟು ಪ್ರಾರ್ಥಿಸಿ, ನಮ್ಮ ಜೀವನದ ಸಮಸ್ಯೆಗಳನ್ನು ದೇವರ ಮುಂದಿಟ್ಟು ಪ್ರಾರ್ಥಿಸಿ, ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ನಮ್ಮ ರೋಗ ದೂರ ಹೋಗುತ್ತೆ, ನಮ್ಮ ಜೀವನದ ಕೊರತೆಗಳು ದೂರ ಹೋಗುತ್ತೆ, ನಮ್ಮ ಆರ್ಥಿಕ ಸಮಸ್ಯೆಗಳು ಪರಿಹಾರ ಸಿಗುತ್ತೆ. ಪರಿಹಾರ ಕೊಡುವಷ್ಟು ಹತ್ತಿರಕ್ಕೆ ದೇವರು ನಮ್ಮೊಂದಿಗಿರ್ತಾನೆ, ನಮ್ಮೊಳಗಿರ್ತಾನೆ. ಯಾಕಂದರೆ ನಮ್ಮೊಳಗೆ ದೇವರು ಇರ್ತದೆ. ಆದ್ದರಿಂದ ಆತ್ಮೀಯರೇ, ಈ ಚಿಂತೆ ನಿಮ್ಮ ಮನದಲ್ಲಿ ಇರಲಿ. ಲೋಕಕ್ಕೆ ಕ್ರಿಸ್ತನು ಯಾರೆಂದು ಹೇಳಿಕೊಡಲು ನನಗೆ ಸಾಧ್ಯವಾಗಬೇಕು. ಅದಕ್ಕಾಗಿ ನನ್ನ ನಂಬಿಕೆ ಮಾತ್ರ ನನಗೆ ಸಾಲದು, ದೇವರ ಅನುಭವ ನನಗಿರಬೇಕು. ಆ ದೇವರ ಅನುಭವ ನನ್ನ ಒಳಗಿದ್ದರೆ ಮಾತ್ರ ಆ ದೇವರನ್ನು ಹಂಚಿಕೊಡಲು ನನಗೆ ಸಾಧ್ಯವಾಗುತ್ತೆ. ಹಾಗೆ ಹಂಚಿಕೊಟ್ಟರೆ ಮಾತ್ರ ಲೋಕವು ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ತಾರೆ. ಈ ಲೋಕದ ಜನತೆಗೆ ಕ್ರಿಸ್ತ ಯಾರೆಂದು ಅರ್ಥ ಆಗುತ್ತೆ. ಆದುದರಿಂದ ಮುಂಬರುವ ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ನಮ್ಮ ಪ್ರಾರ್ಥನೆ ಇದಾಗಿರಬೇಕು. ನನ್ನ ಜೀವನದಲ್ಲಿ ಬದಲಾವಣೆಗಳು ಆಗಬೇಕಾಗಿದೆ.
ಏನದು ಬದಲಾವಣೆ? ಈ ಲೋಕಕ್ಕೆ ಸಂಬಂಧಪಟ್ಟ ಒಂದು ಬದಲಾವಣೆಯಲ್ಲ, ಅದು ನನ್ನ ಆತ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಬದಲಾವಣೆ. ಏನದು ಬದಲಾವಣೆ? ಕ್ರಿಸ್ತನನ್ನು ಕೊಡಲು ನನಗೆ ಸಾಧ್ಯವಾಗುವಂತಹ ಅಷ್ಟರ ಮಟ್ಟಿಗೆ ಕ್ರಿಸ್ತನನ್ನು ನನ್ನ ಒಳ ತುಂಬಿಸಿ ಕ್ರಿಸ್ತನನ್ನು ಲೋಕಕ್ಕೆ ಕೊಡಲು ಸಾಧ್ಯವಾಗುವಷ್ಟು ಒಳ್ಳೆಯ ರೀತಿಯಲ್ಲಿ ನನ್ನ ಜೀವನವನ್ನು ಈ ಸಮೂಹದಲ್ಲಿ ನಡೆಸುತ್ತೇನೆ ಎಂಬ ಬದಲಾವಣೆ. ಒಂದು ಒಳ್ಳೆಯ ತಂದೆಯಾಗಿ, ಒಂದು ಒಳ್ಳೆಯ ತಾಯಿಯಾಗಿ, ಒಂದು ಒಳ್ಳೆಯ ಮಗನಾಗಿ, ಒಂದು ಒಳ್ಳೆಯ ಮಗಳಾಗಿ ನನ್ನ ಜೀವನವನ್ನು ನಾನು ಮುನ್ನಡೆಸುತ್ತೇನೆ, ನನ್ನ ಜೀವನವನ್ನು ನಾನೇ ಮುಂದಕ್ಕೆ ಕೊಂಡೊಯ್ಯುತ್ತೇನೆ ಎಂಬ ಬದಲಾವಣೆಯಾಗಿದೆ. ಆದುದರಿಂದ ಈ ಒಂದು ಚಿಂತೆಯೊಂದಿಗೆ ಇವತ್ತಿನ ನಮ್ಮ ವಚನ ವ್ಯಾಖ್ಯಾನವನ್ನು ನಮಗೆ ಮುಗಿಸೋಣ. ನೀವೆಲ್ಲರೂ ಮನೆ ಹೋಗಿ ಈ ವಚನವನ್ನು ಓದಬೇಕು. ಯಾವ ವಚನ ಭಾಗ ನೆನಪಿದೆಯಾ? ಯಾವ ವಚನ ಭಾಗ? ಮತ್ತಾಯ 16, 13, 18. ಯಾರ್ದು ಉತ್ತರ ಇನ್ನು ತಪ್ಪೋಗಬಾರ್ದು. ಕರ್ನಾಟಕದಲ್ಲಿ 1.87% ಕ್ರಿಶ್ಚಿಯನ್ಸ್ ಇದ್ದಾರೆ. ನಾವೆಲ್ಲರೂ ಕ್ರಿಸ್ತನನ್ನು ಅವಳು ಸೇರಿಸಿದರೆ, ಅಂದರೆ ಯಾರನ್ನೂ ಸೇರಿಸ್ಬೇಕಂತಲ್ಲ ನಾನು ಹೇಳ್ತಾ ಇರೋದು, ಒಳ್ಳೆಯ ಜೀವನ ನಡೆಸಿ ಒಳ್ಳೆಯ ರೀತಿಯಲ್ಲಿ ಒಂದು ಕ್ರಿಶ್ಚಿಯನ್ನ ರೀತಿಯಲ್ಲಿ ನಮ್ಮ ಜೀವನವು ಮುನ್ನಡೆಯಲಿ. ಹಾಗೆಲ್ಲರೂ ಏನು ಇವರಲ್ಲಿ ಇಷ್ಟು ವ್ಯತ್ಯಾಸ, ಯಾಕಿಷ್ಟು ಖುಷಿಯಲ್ಲಿದ್ದಾರೆ? ಏನೋ ತೊಂದರೆಗಳು ಇವರ ಜೀವನದಲ್ಲಿ, ಈ ಲೋಕಕ್ಕೆ ಸಂಬಂಧಪಟ್ಟಂತಹ ಅನೇಕ ಕೊರತೆಗಳು ತೊಂದರೆಗಳೆಲ್ಲ ಇವರ ಜೀವನದಲ್ಲಿ, ಮತ್ತು ಯಾಕಿಷ್ಟು ಖುಷಿಯಿಂದ ಇವರಿದ್ದಾರೆ? ಆ ಖುಷಿಯ ಕಾರಣ ಅದು ಕ್ರಿಸ್ತ, ಆ ಸಂತೋಷಕ್ಕೆ ಕಾರಣ ಕ್ರಿಸ್ತ ಎಂಬ ಉತ್ತರ ಈ ಲೋಕಕ್ಕೆ ಲಭಿಸಬೇಕಾಗಿದೆ. ಆದ್ದರಿಂದ ಆತ್ಮೀಯರೇ, ನಮಗೆ ಪ್ರಾರ್ಥಿಸೋಣ. ದೇವರೇ, ನೀವು ನೀಡಿದ ಬೋಧನೆಗಳಿಗನುಸಾರ, ನೀವು ನೀಡಿದ ವಚನಕ್ಕನುಸಾರ ನಮ್ಮ ಜೀವನವನ್ನು ಮುನ್ನಡೆಸಲು, ನಿಮ್ಮ ಕೃಪೆಯನ್ನು ಸ್ವೀಕರಿಸಿಕೊಂಡು ನಮ್ಮ ಜೀವನವನ್ನು ಮುನ್ನಡೆಸಲು, ಶುಭ ಸಂದೇಶವನ್ನು ಆಧಾರವಾಗಿಟ್ಟುಕೊಂಡು, ನಿಮ್ಮ ವಚನವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಜೀವನವನ್ನು ಮುನ್ನಡೆಸಲು, ಬದಲಾವಣೆಗಳನ್ನು ತರಲು, ಹಾಗೆ ನಿನ್ನ ಪ್ರೀತಿಯ ಶಿಷ್ಯರಾಗಿ, ನಿನ್ನ ಪ್ರೀತಿಯ ಮಗನಾಗಿ ಮಗಳಾಗಿ ಜೀವಿಸಲು ನನಗೆ ಶಕ್ತಿಯನ್ನು ನೀಡಿರಿ ಎಂಬ ಪ್ರಾರ್ಥನೆ ನಮ್ಮ ಮನದಲ್ಲಿ ಮುಂಬರುವ ಪ್ರಾರ್ಥನಾ ವೇಳೆಯಲ್ಲೂ ಹಾಗೂ ಬಲಿಪೂಜೆಯಲ್ಲಿ ನಾವು ಭಾಗವಹಿಸುವಾಗಲೂ ಈ ಒಂದು ಚಿಂತೆ ಇರಲಿ. ಬದಲಾವಣೆಗಳು ಅನಿವಾರ್ಯವಾಗಿವೆ. ಮೊದಲನೆಯ ಬದಲಾವಣೆ, ಕ್ರಿಸ್ತನು ನನ್ನೊಳಗೆ ಇರುವನು, ಕ್ರಿಸ್ತನನ್ನು ನಾನು ಹೊಗಳುವೆನು ಎಂಬ ಬದಲಾವಣೆ. ಹಾಗೆ ಕ್ರಿಸ್ತನು ನನ್ನೊಳಗೆ ಬಂದಾಗ ಬಾಕಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗತ್ತೆ, ಬದಲಾವಣೆಗಳಾಗತ್ತೆ. ಈ ಒಂದು ನಂಬಿಕೆಯೊಂದಿಗೆ, ಈ ಒಂದು ಚಿಂತೆಯೊಂದಿಗೆ ಬಲಿಪೂಜೆಯಲ್ಲೂ ಮುಂದುವರುವ ಪ್ರಾರ್ಥನೆಯಲ್ಲೂ ಭಾಗವಹಿಸಲು ನಮಗೆ ಸಾಧ್ಯವಾಗಲಿ. ದೇವರು ನಿಮ್ಮನ್ನೆಲ್ಲರನ್ನು ಸಮೃದ್ಧವಾಗಿ ಅನುಗ್ರಹಿಸಲಿ. ನಿತ್ಯ ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ.